ನಮಸ್ಕಾರ ವೀಕ್ಷಕರೇ, ಮಂಗಳೂರು ಜ್ಯುವೆಲ್ಸ್ ಅರ್ಪಿಸುವ ಗೆಸ್ ಮಾಡಿ ಪ್ರೈಸ್ ಗೆಲ್ಲಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಹೇಮಾ ಜಯರಾಮ್. ವೀಕ್ಷಕರೇ, ಇದು 9ನೇ ಸಂಚಿಕೆಯಾಗಿದ್ದು ಈ ಕಾರ್ಯಕ್ರಮದಲ್ಲಿ ನೀವು ಮಾಡಬೇಕಾಗಿರೋದಿಷ್ಟೇ. ನಾವು ಡಿಸ್ಪ್ಲೇಯಲ್ಲಿ ಮಂಗಳೂರು ಜ್ಯುವೆಲ್ಸ್ ಕಡೆಯಿಂದ ಒಂದು ಜ್ಯುವೆಲ್ರಿಯನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ. ಆ ಒಂದು ಆಭರಣದ ನಿಖರವಾದ ಬೆಲೆಯನ್ನು ಗೆಸ್ ಮಾಡಿ ನೀವು ನಮಗೆ ಕರೆ ಮಾಡಿ ತಿಳಿಸಿದಲ್ಲಿ ಯಾರೆಲ್ಲ ಆ ಒಂದು ಜ್ಯುವೆಲ್ರಿಯ ನಿಖರವಾದ ಬೆಲೆ ಅಥವಾ ಸಮೀಪ ಬೆಲೆಯನ್ನು ಹೇಳಿರ್ತಾರೋ ಅವರಿಗೆ ಮಂಗಳೂರು ಜ್ಯುವೆಲ್ಸ್ ವತಿಯಿಂದ ಒಂದು ಅತ್ಯುತ್ತಮವಾದಂತಹ ಬಹುಮಾನ ಪಡೆದುಕೊಳ್ಳುವಂತ ಸದವಕಾಶ. ಜೊತೆಗೆ ಯಾರೆಲ್ಲ ಕರೆ ಮಾಡಿರ್ತಾರೋ ಅವರಿಗೂ ಕೂಡ ಮಂಗಳೂರು ಜ್ಯುವೆಲ್ಸ್ ಕಡೆಯಿಂದ ಒಂದು ವಿಶೇಷವಾದ ಬಹುಮಾನವನ್ನ ಪಡೆದುಕೊಳ್ಳುವಂತಹ ಅವಕಾಶ ಇದೆ. ಈ ಒಂದು ನೇರ ಪ್ರಸಾರ ಕಾರ್ಯಕ್ರಮ ಸುದ್ದಿ ನ್ಯೂಸ್ ಪುತ್ತೂರು ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರಗೊಳ್ಳುತ್ತೆ. ಸೊ ನಮ್ಮ ಡಿಸ್ಪ್ಲೇಲಿ ಇರುವಂತಹ ಕಾಂಟ್ಯಾಕ್ಟ್ ನಂಬರಿಗೆ ಕರೆ ಮಾಡಿ ನಾವು ತೋರಿಸುವಂತಹ ಜ್ಯುವೆಲ್ರಿಯ ನಿಖರವಾದ ಬೆಲೆಯನ್ನ ಗೆಸ್ ಮಾಡಿ ನಮಗೆ ತಿಳಿಸಿ. ಎಸ್, ಇವತ್ತು ನಮ್ಮ ಜೊತೆಗೆ ಮಂಗಳೂರು ಜ್ಯುವೆಲ್ಸ್ ಬಗ್ಗೆ ನಮ್ಗೆ ತಿಳಿಸ್ಕೊಡೋದಕ್ಕೆ ಅಲ್ಲಿನ ಸೇಲ್ಸ್ ಎಕ್ಸಿಕ್ಯೂಟಿವ್ ಧನಂಜಯ್ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎಸ್ ವೀಕ್ಷಕರೇ, ನಾವೀಗ ಡಿಸ್ಪ್ಲೇಲಿ ಇವತ್ತು ನೀವು ಬೆಲೆಯನ್ನು ಗೆಸ್ ಮಾಡಲಿಕ್ಕಿರುವಂತಹ ಆಭರಣವನ್ನು ತೋರಿಸ್ತಾ ಹೋಗ್ತೀವಿ. ಆ ಒಂದು ಜ್ಯುವೆಲ್ರಿಯ ಸರಿಯಾಗಿ ಗಮನಿಸಿ. ಇವತ್ತಿನ ಗ್ರಾಮ್ನ ರೇಟ್ 13,230 ರೂಪಾಯಿ ಇದೆ. ಜೊತೆಗೆ ಇವತ್ತು ನಾವು ನಿಮಗೆ ತೋರಿಸ್ತಾ ಇರುವಂತಹ ಆಭರಣ ಕಾಸು ತಾಳಿ ಅಂತ. ಎಸ್, ಇದರ ಡೀಟೇಲ್ಸ್ ಅನ್ನ ಧನಂಜಯ್ ಅವರು ನಮ್ಗೆ ಕೊಡ್ತಾ ಹೋಗ್ತಾರೆ. ಸರ್, ನಮ್ಮ ವೀಕ್ಷಕರು ಇದರ ಬೆಲೆಯನ್ನ ಗೆಸ್ ಮಾಡಬೇಕು. ಈ ಒಂದು ಆಭರಣದ ವಿಶೇಷತೆಯನ್ನ ನಮ್ಮ ವೀಕ್ಷಕ ಬಾಂಧವರಿಗೆ ತಿಳಿಸ್ಕೊಡಿ ಸರ್. ಕಾಸ್ತಾಳಿ ಅಂತ ಏನಂದ್ರೆ ಅದು ನಮ್ಮ ಮಂಗಳೂರು ಕಡೆ ಕೆಲವೊಂದು ಕಮ್ಯುನಿಟಿ ಅವ್ರದ್ದು ಮಂಗಲಸೂತ್ರ ಇದೆ. ಈ ಕಡೆ ಟ್ರೆಡಿಷನಲ್ ಇದೆ ಮೇಡಮ್. ಟ್ರೆಡಿಷನಲ್ ಹೌದು. ಹಾಗೆ ಮತ್ತೆ ಅದ್ರಲ್ಲಿ ಏನಂದ್ರೆ ಈ ಹವಳಕ್ಕೆ ತುಂಬಾ ಪ್ರಾಮುಖ್ಯತೆ ಜಾಸ್ತಿ ಅದ್ರಲ್ಲಿ. ಯಾಕಂದ್ರೆ ವೀಕ್ಷಕರು ತುಂಬಾ ಗಮನಿಸಿ ಹೇಳಬೇಕಾಗತ್ತೆ. ಒಟ್ಟಾರೆ ತೂಕ, ಯಾಕಂದ್ರೆ ಅದನ್ನ ಧರಿಸುವಂತಹ ಒಂದು ಕಮ್ಯುನಿಟಿ ಅವರು ಇರ್ತಾರೆ. ಅದು ಅವರಿಗೆ ಟ್ರೆಡಿಷನಲ್ ಆಭರಣ ಕೂಡ ಹೌದು. ಹಾಗಾಗಿ ಅವರಿಗೊಂದು ಅದರ ಅಂದಾಜು ಇರುತ್ತೆ ಅಂತ ನಾವು ಅನ್ಕೊಳ್ತೀವಿ. ಹಾಗೆ ಬೇರೆಯವರು ಅದನ್ನ ಒಂದ್ ಸ್ವಲ್ಪ ಗೆಸ್ ಮಾಡಿ ಪ್ರೈಸ್ ಅನ್ನ ಹೇಳಬೇಕಾದ್ರೆ ಸರಿಯಾಗಿ ಗಮನಿಸಬೇಕಲ್ವಾ ಸರ್? ಯಾಕಂದ್ರೆ ಹವಳದ ತೂಕ ಕೂಡ ಇರುತ್ತೆ, ಚಿನ್ನದ ತೂಕ ಕೂಡ ಇರುತ್ತೆ. ಹಾಗಾಗಿ ಒಂದು ಇದನ್ನ ಸರಿಯಾಗಿ ಗೆಸ್ ಮಾಡಿ ಅದರ ನಿಖರವಾದ ಬೆಲೆಯನ್ನ ತಿಳಿಸುವಂತಹ ಪ್ರಯತ್ನ ಮಾಡಿ. ಅದರ ಜೊತೆಗೆ ಏನಾದರೂ ಅದರ ವಿಶೇಷತೆಗಳಿದೆಯಾ ಸರ್, ಹೇಗೆ ಅಂತ? ಅಂದ್ರೆ ಅದರಲ್ಲಿ ಏನಂದ್ರೆ ಡೈಮಂಡ್ ಶೇಪ್ ಇದು ತಾಳಿ ಬರ್ತದೆ, ಅದು ಬಿಟ್ಟು ಎಲ್ಲರೂ ಕೂಡ ಯೂಸ್ ಮಾಡಬಹುದು. ಯೂಸ್ ಮಾಡಬಹುದು. ಎಸ್, ಇದೀಗ ಸೇಮ್ ಬೇರೆ ತರ ಇರುವಂತದ್ದೇ ಕಾಸು ತಾಳಿ ಅಥವಾ ಇಲ್ಲಿ ಮಂಗಳೂರು ಜ್ಯುವೆಲ್ಸ್ ಕಡೆಯಿಂದ ಒಂದು ವಿಶೇಷ ವಿನ್ಯಾಸದಲ್ಲಿ ಇದೆಯಾ ಹೇಗೆ ಅಂತ? ಮಂಗಳೂರು ಕಡೆ ಎಲ್ಲ ಇದು ಟ್ರೆಡಿಷನಲ್, ನಾವು ಸ್ಪೆಷಲ್ ಆಗಿ ನಮ್ದು ಅಲ್ಲ, ಏನಾದ್ರೂ ಡಿಸೈನ್ ಅಲ್ಲಿ ವ್ಯತ್ಯಾಸಗಳಿದೆಯಾ ಹೇಗೆ ಅಂತ? ಅಲ್ಲ, ಇದಿವಾಗ ಇರೋದು ಮೇಡಮ್ ಎಲ್ಲರೂ ನಾರ್ಮಲ್ ಇರುವ ಡಿಸೈನ್. ಹಾಗಾಗಿ ಗೆಸ್ ಮಾಡೋದಕ್ಕೆ ಸ್ವಲ್ಪ ಈಸಿ ಇರುತ್ತೆ ಅಂತ ಕೂಡ ಮಾಡ್ಕೋಬಹುದು ಅಂತ. ಓಕೆ ಓಕೆ ಓಕೆ. ಎಸ್, ಮಂಗಳೂರು ಜ್ಯುವೆಲ್ಸ್ ಕಡೆಯಿಂದ ನಾವು ಇವತ್ತು ನಿಮಗೆ ತೋರಿಸ್ತಾ ಇರುವಂತಹ ಒಂದು ಜ್ಯುವೆಲ್ರಿ ಕಾಸು ತಾಳಿ. ಎಸ್, ಇದು ಹವಳದಿಂದ ಪೋಣಿಸಿರುವಂಥದ್ದು. ಅದೇ ಒಂದು ಕೆಲವು ಕಮ್ಯುನಿಟಿಗಳ ಟ್ರೆಡಿಷನ್ ಕೂಡ ಹೌದು ಇದು. ಹಾಗಾಗಿ ನೀವು ಹವಳದ ತೂಕ ಹಾಗೆ ಚಿನ್ನದ ತೂಕವನ್ನ ಸರಿಯಾಗಿ ಗೆಸ್ ಮಾಡಿ ಕರೆ ಮಾಡಿ ನಮಗೆ ಇದರ ಬೆಲೆಯನ್ನ ತಿಳಿಸಬೇಕಾಗತ್ತೆ. ಎಸ್, ಇವತ್ತು ಆಗ್ಲೇ ಹೇಳುತ್ತೆ ನಾನು, ಗ್ರಾಮಿಗೆ 13,230 ರೂಪಾಯಿ ಇದೆ ಇವತ್ತಿನ ಚಿನ್ನದ ಬೆಲೆ. ಅದರ ಆಧಾರದ ಮೇಲೆ ಇದರ ಒಂದು ತೂಕವನ್ನ ಗೆಸ್ ಮಾಡಿ ನೀವು ಹೇಳಬೇಕು. ಅದರ ಜೊತೆಗೆ ನಾವು ಹಿಂದಿನ ಸಂಚಿಕೆಯಲ್ಲಿ ಕೂಡ ಹೇಳ್ಕೊಂಡು ಬಂದಿದ್ದೀವಿ, ಬೇರೆ ಜ್ಯುವೆಲ್ರಿಗಳಿಗೆ ಆಭರಣ ಮಳಿಗೆಗೆ ಕಂಪೇರ್ ಮಾಡಿದ್ರೆ ಮಂಗಳೂರು ಜ್ಯುವೆಲ್ಸ್ ಅಲ್ಲಿ ಏನು ವೇಸ್ಟೇಜ್ನ ತೂಕ ಏನು ಬೆಲೆ ಕೂಡ ಕಡಿಮೆ ಇದೆ, ಮೇಕಿಂಗ್ ಚಾರ್ಜ್ ಕೂಡ ಕಡಿಮೆ ತಗೊಳ್ತಾರೆ. ಯಾಕಂದ್ರೆ ಅವರೇ ತಯಾರಕರಾಗಿರೋದ್ರಿಂದ ಒಂದು ಕಡಿಮೆ ಬೆಲೆಗೆ ಸ್ವಲ್ಪ ಬೇರೆ ಜ್ಯುವೆಲ್ರಿಗೆ ಕಂಪೇರ್ ಮಾಡಿದ್ರೆ, ಜ್ಯುವೆಲ್ಲರಿ ಶಾಪ್ಗಳಿಗೆ ಕಂಪೇರ್ ಮಾಡಿದ್ರೆ ಅಲ್ಲಿ ಸಿಗುವ ಆಭರಣಗಳಿಗಿಂತ ಸ್ವಲ್ಪ ಕಡಿಮೆ ಬೆಲೆಗೆ ಇಲ್ಲಿ ಜ್ಯುವೆಲ್ರಿಗಳು ಸಿಗತ್ತೆ ಅಂತ. ಎಸ್, ಈಗಾಗಲೇ ನಮ್ಮ ವೀಕ್ಷಕರು ಯಾರೆಲ್ಲ ಕರೆ ಮಾಡಿರ್ತಾರೋ ಹೆಚ್ಚಿನವರು ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿರ್ತಾರೆ. ಮತ್ತೆ ಮತ್ತೆ ಪ್ರಯತ್ನವನ್ನ ಪ್ರತಿ ಬಾರಿ ಕೂಡ ಕರೆ ಮಾಡಿದವರು ಮಾಡ್ತಾ ಇದ್ರು. ಹಾಗಾಗಿ ಅವರಿಗೊಂದು ಮಂಗಳೂರು ಜ್ಯುವೆಲ್ಸ್ನ ಆಭರಣದ ಬಗೆಗೆ ಒಂದಷ್ಟು ಇನ್ಫಾರ್ಮೇಶನ್ ಸಿಕ್ಕಿರುತ್ತೆ ಅಂತ ನಾನು ಅನ್ಕೊಳ್ತೀನಿ. ಸೊ ಯಾರೆಲ್ಲ ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿಲ್ವೋ ದಯವಿಟ್ಟು ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ ಅಲ್ಲಿನ ಆಭರಣಗಳನ್ನ ಅದರ ಬೆಲೆಯನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ. ಎಸ್, ನಮ್ಮ ಮೊದಲ ಕಾಲರ್ ಕೂಡ ವೇಟ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ತೀನಿ. ಎಸ್, ಯಾರು ಮೊದಲ ಕರೆಯನ್ನ ಮಾಡಿದ್ದಾರೆ ಬನ್ನಿ ನೋಡ್ಕೊಂಬರೋಣ. ಹೆಲೋ ಮೇಡಮ್, ನಮಸ್ತೆ. ಸರಸ್ವತಿ ಅವರು ಅಳಿಕೆಯಿಂದ ಕಾಲ್ ಮಾಡಿದ್ದೀರಿ. ಅಳಿಕೆಯಿಂದ ಲಾಸ್ಟ್ ಟೈಮ್ ಕೂಡ ಕಾಲ್ ಮಾಡಿದ್ರಲ್ಲ ಮ್ಯಾಮ್ ನೀವು? ಹೌದು, ಕಳೆದ ಸಲ ಮಾಡಿದ್ದೇನೆ. ಎಸ್ ಎಸ್ ಎಸ್, ಇವತ್ತು ಬಾರಿ ಬೇಗ ಟ್ರೈ ಮಾಡಿದ್ದೀರಿ ಅಂತ ಅನ್ಕೊಳ್ತೀನಿ. ಮೊದಲ ಕರೆ ನಿಮ್ದೆ ಹೌದು ಅಲ್ವಾ? ಎಸ್ ಮೇಡಮ್, ನೋಡಿದ್ರ ಕಾಸು ತಾಳಿ ಇವತ್ತು ನಾವು ತೋರಿಸ್ತಾ ಇರುವಂತ ಆಭರಣ ಕಾಸು ತಾಳಿ. ಯಾವ್ದು ಮ್ಯಾಮ್? ನೆಟ್ವರ್ಕ್ ಸರಿ ಇಲ್ಲ ಇವತ್ತು. ಓಕೆ ಓಕೆ ಓಕೆ, ಗೆಸ್ ಮಾಡಿ ಮ್ಯಾಮ್, ಎಷ್ಟಿರ್ಬೋದು ಪ್ರೈಸ್ ಇದ್ರದ್ದು? ಅದಕ್ಕೆ ಒಂದು 3,30,30,000. 3 ಲಕ್ಷದ
3,36,000. ಎಸ್, ಸರಸ್ವತಿ ಅಳಿಕೆ ಅವರು ಅಳಿಕೆಯಿಂದ ಕರೆ ಮಾಡಿದ ಸರಸ್ವತಿ ಅವರು ಹೇಳ್ತಾ ಇದ್ದಾರೆ ಈ ಒಂದು ಆಭರಣದ ಬೆಲೆ 3,36,000 ಅಂತ. ಎಸ್, ಥ್ಯಾಂಕ್ ಯು ಮೇಡಮ್ ನೀವು ಕರೆ ಮಾಡಿದ್ದಕ್ಕಾಗಿ. ಎಸ್, ಗೊತ್ತಿಲ್ಲ, ಕಾರ್ಯಕ್ರಮದ ಕೊನೆಯಲ್ಲಿ ಇದರ ಬೆಲೆ ಎಷ್ಟು ಅಂತ ನಾವು ತಿಳಿಸ್ತೀವಿ. ಕಾರ್ಯಕ್ರಮವನ್ನು ಕೊನೆವರೆಗೂ ನೋಡ್ತಾ ಇರಿ, ಅದರ ಪ್ರಯತ್ನ ಪಡ್ತಾ ಇರಿ. ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಯಾರು ಅಂತ ಮಾತಾಡ್ಸ್ತಾ ಹೋಗ್ತೀನಿ. ಹೆಲೋ, ನಮಸ್ತೆ ಮೇಡಮ್. ಗಿರಿಜಾ ಅವ್ರು ಬೆಳ್ಳಾರಿಯಿಂದ. ಹೌದು ಮೇಡಮ್, ಎಷ್ಟೊತ್ತಿಂದ ಟ್ರೈ ಮಾಡ್ತಾ ಇದ್ರಿ? ಆಗದಿಂದ ಟ್ರೈ ಮಾಡ್ತಾನೆ ಇದ್ದೇನೆ, ಮಳೆ ಜೋರುಂಟು ಇಲ್ಲಿ. ಹೌದಾ, ಮಳೆ ಬರ್ತಾ ಇದೆಯಾ ಜೋರಾಗಿ? ಉಂಟುಂಟು. ನಿಮಗೆ ಗೊತ್ತಾಗಿರುತ್ತಲ್ಲ, ಲಾಸ್ಟ್ ಟೈಮ್ ಕೂಡ ನೀವು ಕಾಲ್ ಮಾಡಿದಿರಿ ಅಲ್ವಾ? ಹಲೋ, ಲಾಸ್ಟ್ ಟೈಮ್ ಕಾಲ್ ಮಾಡಿದಿರಲ್ಲ ಮ್ಯಾಮ್? ಹೌದೌದು. ಹೌದು, ನಿಮ್ಗೆ ಗೊತ್ತಿರುತ್ತೆ, ಎಂಗೇಜ್ ಇರುತ್ತೆ ಕಾಲ್ ಅಂತ, ಅದಕ್ಕೆ ಬೇಗ ಟ್ರೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಿರಿ. ಎಲ್ಲ ಲಾಸ್ಟ್ ವೀಕಲ್ಲಿ ಯಾರೆಲ್ಲ ಕೊನೆಗೆ ಕಾಲ್ ಮಾಡಿದಾರೆ ಅವರ ಕಾಲ್ಗಳು ಈಗ ಫಸ್ಟಿಗೆ ಬರ್ತಾ ಇದೆ. ಮೇಡಮ್, ಇವತ್ತಿನ ಜ್ಯುವೆಲ್ರಿ ನೋಡಿದ್ರಾ? ಅದು ಬಲೆ ಮೇಡಮ್. ಅಲ್ಲಲ್ಲ, ಕಾಸು ತಾಳಿ ನೋಡ್ಲಿಲ್ವಾ? ನಿಮ್ಗೆ ಡಿಸ್ಪ್ಲೇ ಕಾಣಿಸ್ತಾ ಇಲ್ವಾ ಮ್ಯಾಮ್? ಇಲ್ಲ, ನೆಟ್ವರ್ಕ್ ಇಲ್ಲ. ಓ, ನೆಟ್ವರ್ಕ್ ಇಲ್ವಾ? ಓಕೆ. ಡಾಟಾ ಮೊಬೈಲ್ ನೆಟ್ವರ್ಕ್ ಕೂಡ ಇಲ್ವಾ ಮ್ಯಾಮ್? ಅಲ್ಲ, ಒಂದ್ಸಲ ಹೇಳಿ ಬಿಡಿ, ನಾನು ರೇಟ್ ಹೇಳ್ತೇನೆ ಮೇಡಮ್. ಓಕೆ, ಇದು ಕಾಸು ತಾಳಿ. ಎಸ್, ಗೆಸ್ ಮಾಡಿ. ಓಕೆ ಮ್ಯಾಮ್. ಎಂತ ಮೇಡಮ್? ಕಾಸು ತಾಳಿ, ಇವತ್ತು ನಾವು ತೋರಿಸ್ತಾ ಇರುವಂತಹ ಆಭರಣ ಕಾಸು ತಾಳಿ. ಓಕೆ, ನೀವು ರೇಟ್ ಗೆಸ್ ಮಾಡಿ ಮ್ಯಾಮ್. ತಾಳಿಯಾ? ಅಲ್ಲ, ಕಾಸು ತಾಳಿ, ಹವಳದಿಂದ ಪೋಣಿಸಿರುವಂತಹ ಕಾಸು ತಾಳಿ. ಎಸ್, ಎಷ್ಟಿರ್ಬೋದು ಮ್ಯಾಮ್? ಅದು ದೊಡ್ಡ? ಹೌದು, ದೊಡ್ಡದಿದೆ. ಎಸ್. ಹೆಲೋ, ಒಂದು 3 ಲಕ್ಷ. ಹಲೋ, ಹೇಳಿ ಮ್ಯಾಮ್. ಅಂದಾಜು ನಾನು ನೋಡ್ಲಿಲ್ಲ ಎಷ್ಟು ಅಂತ, ಗೆಸ್ ಮಾಡ್ತೇನೆ. 4,80,000. ಎಸ್, ಗೆಸ್ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. 4,80,000 ಅಂತ. ಓಕೆ, ಮೇ ಬಿ ವೈಫೈ ಇಲ್ವಾ ಅಂತ ಅನ್ಕೊಂಡೆ, ಮೊಬೈಲ್ ಡಾಟಾ ಕೂಡ ಇಲ್ಲ ಅಂತ ಅನ್ಸುತ್ತೆ. ಓಕೆ, ಕೆಲವು ಕಡೆಗಳಲ್ಲಿ ಇಂಥ ಸಮಸ್ಯೆ ಆಗತ್ತೆ. ಇಟ್ಸ್ ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್, ಕರೆ ಮಾಡ್ತಾ ಇರಿ. ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸ್ತಾ ಹೋಗ್ತೀನಿ. ಹೆಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಜಯರಾಮ್ ಅವರು ಪುತ್ತೂರಿಂದ ಕರೆ ಮಾಡಿದಿರಿ. ಹೌದು ಮೇಡಮ್. ಎಸ್, ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿದ್ರಾ ಸರ್? ಬಂದಿದ್ದೆ ಮೇಡಮ್, ಮೊನ್ನೆ ಹೋಗಿದ್ರಾ? ಹೇಗನಿಸ್ತು? ಒಳ್ಳೆದುಂಟು, ಶಾಪ್ ಎಲ್ಲ ಒಳ್ಳೆದುಂಟಾ? ಸಿಬ್ಬಂದಿಗಳು ಹೇಗೆ ನಿಮ್ ಜೊತೆ ಕಮ್ಯುನಿಕೇಟ್ ಮಾಡಿದ್ರು? ಯಾವ್ದು ಮೇಡಮ್? ಅಲ್ಲಿಯ ಸಿಬ್ಬಂದಿಗಳು ಹೇಗೆ, ನಿಮ್ಗೆ ಇಷ್ಟ ಆದ್ರಾ? ಇಷ್ಟ ಆದ್ರೆ ಮೇಡಮ್. ಓಕೆ, ತಗೊಳ್ಬೋದಾ ಜ್ಯುವೆಲ್ರಿ ಮಂಗಳೂರು ಜ್ಯುವೆಲ್ಸ್ ಇಂದ? ತಗೊಳ್ಬೋದು, ಒಂದು ಗೋಲ್ಡ್ ರಿಂಗ್ ಪರ್ಚೇಸ್ ಮಾಡಿದೆ ಮೊನ್ನೆ. ಓ ಸೂಪರ್, ಕಂಗ್ರಾಟ್ಸ್ ಸರ್. ಥ್ಯಾಂಕ್ ಯು ಮೇಡಮ್. ತುಂಬಾ ಖುಷಿ ಆಗುತ್ತೆ. ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇದ್ರಿ ಪ್ರತಿ ಸಲ, ಈಗ ಅಲ್ಲಿ ಮಂಗಳೂರು ಜ್ಯುವೆಲ್ಸ್ ನ ಗ್ರಾಹಕರಾಗಿದ್ದೀರಿ, ಆ ವಿಶ್ವಾಸವನ್ನ ಬೆಳೆಸ್ಕೊಂಡಿದ್ದೀರಿ. ಎಸ್, ಇವತ್ತಿನ ಜ್ಯುವೆಲ್ರಿ ಕಾಸು ತಾಳಿ ನೀವು ನೋಡಿದಿರಿ ಅಂತ ಅನ್ಕೊಳ್ತೀನಿ. ನೋಡಿದ್ರ ಡಿಸ್ಪ್ಲೇಲಿ? ಎಸ್ ಸರ್, ಗೆಸ್ ಮಾಡಿ ಎಷ್ಟಿರ್ಬೋದು ಪ್ರೈಸ್ ಅಂತ? 1,65,000 ಮೇಡಮ್. 1,65,000 ಅಂತ ಹೇಳ್ತಾ ಇದ್ದೀರಾ? ಹೌದು ಮೇಡಮ್. ಓಕೆ. ನೋಡಿ ಸರ್, ಇದು ಸರಿಯಾಗಿ ಗೆಸ್ ಮಾಡಿದೀರಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಇದರಲ್ಲಿ ಹವಳ ಕೂಡ ಪೋಣಿಸಿದ್ದಾರೆ, ಜೊತೆಗೆ ಇದು ಸ್ವಲ್ಪ ಗಟ್ಟಿಯಾಗಿ ಕೂಡ ಇರುತ್ತೆ ಅಂತ ನಾನು ಅನ್ಕೊಳ್ತೀನಿ. ಯಾಕಂದ್ರೆ ಅದೊಂದು ಟ್ರೆಡಿಷನ್, ಒಂದು ಕಮ್ಯುನಿಟಿಯವರ ಆಭರಣ ಆಗಿರೋದ್ರಿಂದ ಅವರು ಅದನ್ನ ಡೈಲಿ ಧರಿಸೋದ್ರಿಂದ ಅದು ಸ್ವಲ್ಪ ಗಟ್ಟಿಯಾಗಿ ಮಾಡಬೇಕಾಗತ್ತೆ. ಸೊ 1,65,000 ಇರಬಹುದು ಅಂತ ಜಯರಾಮ್ ಅವ್ರು ಗೆಸ್ ಮಾಡ್ತಾ ಇದ್ದಾರೆ. ಎಸ್, ಥ್ಯಾಂಕ್ ಯು ಸರ್, ನೀವು ಕರೆ ಮಾಡಿದ್ದಕ್ಕಾಗಿ. ಕಾರ್ಯಕ್ರಮ ಕೊನೆವರೆಗೂ ನೋಡ್ತಾ ಇರಿ. ಕೊನೆಯಲ್ಲಿ ಈ ಒಂದು ಆಭರಣದ ನಿಖರವಾದ ಬೆಲೆ ಎಷ್ಟು ಅನ್ನೋದನ್ನ ನಾವು ಹೇಳ್ತೀವಿ. ಎಸ್, ಓಕೆ. ಫಸ್ಟ್ ಟೈಮ್ ಕರೆ ಮಾಡಿರೋರು ಯಾರಾದ್ರೂ ಆಗಿದ್ರು ಕೂಡ ನೀವು ಬೇಜಾರು ಮಾಡ್ಕೋಬೇಡಿ. ಈ ಒಂದು ಬೆಲೆಯನ್ನ ಗೆಸ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಯಾಕಂದ್ರೆ ಯಾರೆಲ್ಲ ಕರೆಯನ್ನ ಮಾಡಿರ್ತಾರೋ ಅವರಿಗೆ ಕೂಡ ಮಂಗಳೂರು ಜ್ಯುವೆಲ್ಸ್ ಕಡೆಯಿಂದ ಒಂದು ವಿಶೇಷವಾದ ಬಹುಮಾನ ಸಿಗುತ್ತೆ. ಸೊ ಯಾರು ನಿಖರವಾದ ಬೆಲೆಯನ್ನ ಹೇಳಿಲ್ಲ ಅಂತ ಅಂದ್ರೂ ತೊಂದರೆ ಇಲ್ಲ, ಆದ್ರೆ ಈ ಒಂದು ಬೆಲೆಯನ್ನ ಗೆಸ್ ಮಾಡೋ ಪ್ರಯತ್ನವನ್ನ ಮಾಡಿದ್ರು ಕೂಡ ಮಂಗಳೂರು ಜ್ಯುವೆಲ್ಸ್ ಅವರು ಒಂದು ವಿಶೇಷವಾದ ಬಹುಮಾನವನ್ನ ನಿಮಗೆ ಕೊಡ್ತಾರೆ. ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಹೆಲೋ, ನಮಸ್ತೆ ಸರ್. ನಮಸ್ತೆ. ಶಶಿ ಅವರು ಪಡೀಲ್ ಮಂಗಳೂರಿಂದ ಕರೆ ಮಾಡ್ತಾ ಇದ್ದೀರಿ. ಓಕೆ, ಫಸ್ಟ್ ಟೈಮ್ ಅಂತ ಅನ್ಕೊಳ್ತೀನಿ. ಓಕೆ, ಫಸ್ಟ್ ಟೈಮ್ ಕರೆ ಮಾಡಿದ್ದೀರಿ ಸರ್. ಕಾರ್ಯಕ್ರಮ ನೋಡಿದ್ರಾ ಈ ಮೊದಲು? ನೋಡ್ತಾ ಇದ್ರಾ? ಓಕೆ, ಮಂಗಳೂರು ಜ್ಯುವೆಲ್ಸ್ ಬಗ್ಗೆ ಕೇಳಿದ್ದೀರಾ? ಪುತ್ತೂರಲ್ಲಿ 2ನೇ ಶಾಖೆ ಓಪನ್ ಆಗಿದೆ ಅವ್ರದ್ದು. ಎಸ್, ಇವತ್ತಿನ ಜ್ಯುವೆಲ್ರಿ ನಿಮ್ಗೆ ಕಾಣಿಸ್ತಾ ಇದೆಯಾ ಸರ್ ಡಿಸ್ಪ್ಲೇಲಿ? ಎಸ್, ಕಾಸು ತಾಳಿಯನ್ನ ಇವತ್ತು ನಾವು ಮಂಗಳೂರು ಜ್ಯುವೆಲ್ಸ್ ಕಡೆಯಿಂದ ತೋರಿಸ್ತಾ ಇದೀವಿ. ಇದೊಂದು ಜ್ಯುವೆಲ್ರಿಯ ನಿಖರವಾದ ಬೆಲೆಯನ್ನ ನೀವು ಗೆಸ್ ಮಾಡಿ ನಮಗೆ ಹೇಳಬೇಕು.
ಹೌದು ಮ್ಯಾಮ್. ಎಸ್ ಹೇಳಿ ಸರ್. ಒಂದು 3.5 ಲಕ್ಷ ಮ್ಯಾಮ್. 3.5 ಲಕ್ಷ ಇರ್ಬೋದು ಅಂತ ಹೇಳ್ತೀರಾ? ಎಸ್ ಮ್ಯಾಮ್. ಓಕೆ, ಶಶಿ ಅವರು ಪಡೀಲ್ ಮಂಗಳೂರಿಂದ ಕರೆ ಮಾಡಿ ಹೇಳ್ತಾ ಇದ್ದಾರೆ 3.5 ಲಕ್ಷ ಈ ಒಂದು ಜ್ಯುವೆಲ್ರಿಯ ಬೆಲೆ ಇರಬಹುದು ಅಂತ. ಎಸ್ ಸರ್, ನೀವು ಫಸ್ಟ್ ಟೈಮ್ ಕಾಲರ್ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ, ನಿಮಗೂ ಕೂಡ ಒಂದು ವೇಳೆ ಇದು ನಿಖರವಾದ ಬೆಲೆ ಅಲ್ಲ ಅಂತ ಆಗಿದ್ರು ಬೇಜಾರಾಗಬೇಡಿ, ನಿಮಗೂ ಕೂಡ ಮಂಗಳೂರು ಜ್ಯುವೆಲ್ಸ್ ಕಡೆಯಿಂದ ಒಂದು ವಿಶೇಷವಾದ ಬಹುಮಾನ ಕಾಯ್ತಾ ಇದೆ. ಸೊ ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ ಸರ್, ನಿಮ್ಮ ಬಹುಮಾನವನ್ನ ಪಡ್ಕೊಳ್ಳಿ. ಪ್ರತಿ ಬಾರಿ ಕೂಡ ಕರೆ ಮಾಡಿ ಒಂದು ಗೆಸ್ ಮಾಡಿ ಪ್ರೈಸ್ ಗೆಲ್ಲುವಂತಹ ಪ್ರಯತ್ನವನ್ನ ಮಾಡ್ತಾ ಇರಿ ಸರ್. ಕಾರ್ಯಕ್ರಮದ ಕೊನೆವರೆಗೂ ನೋಡ್ತಾ ಇರಿ, ಕೊನೆಯಲ್ಲಿ ನಾವು ಈ ಒಂದು ಆಭರಣದ ನಿಖರವಾದ ಬೆಲೆ ಎಷ್ಟು ಅನ್ನೋದನ್ನ ಅನೌನ್ಸ್ ಮಾಡ್ತೀವಿ. ಓಕೆನಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಮಾಡಿದ್ದಕ್ಕಾಗಿ. ಓಕೆ ಓಕೆ ಓಕೆ. ಎಸ್, ನೆಕ್ಸ್ಟ್ ಕಾಲರ್ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ಹೆಲೋ, ರೇಖಾ ಅವರು ಇಸ್ಲಾಂಪಾಡಿಯಿಂದ ಕರೆ ಮಾಡಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ನೆಟ್ವರ್ಕ್ ಇದೆಯಾ? ನೆಟ್ವರ್ಕ್ ಇದೆ. ಓಕೆ, ಸೂಪರ್. ಮಳೆ ಇಲ್ವಾ ಸರ್ ಮ್ಯಾಮ್? ಮಳೆ ಬರ್ತಾ ಉಂಟು ಚೂರು. ಬರ್ತಾ ಉಂಟಾ? DC ಮಕ್ಕಳಿಗೆ ರಜಾ ಕೊಟ್ಟಿದಾರಲ್ಲ, ಮೇ ಬಿ ಅದಕ್ಕೆ ಮಳೆ ನಿಂತಿದೆ ಅನ್ಸುತ್ತೆ. ಅದೌದು. ಓಕೆ ಮೇಡಮ್, ನೋಡಿದ್ರ ಇವತ್ತಿನ ಜ್ಯುವೆಲ್ರಿ? ನೋಡಿದೆ ಮೇಡಮ್, ನೋಡಿದೆ. ನೋಡಿದ್ರಾ? ಇಷ್ಟ ಆಯ್ತಾ? ಇಷ್ಟ ಆಯ್ತು. ತಗೊಳ್ಳೋದಾ? ನಾನು ಅಮೌಂಟ್ ಹೇಳ್ಬೇಕಾ? ಹೇಳಿ ಹೇಳಿ ಹೇಳಿ. 2,80,000. 2,80,000. ಎಸ್, ರೇಖಾ ಅವರು ಇಸ್ಲಾಂಪಾಡಿಯಿಂದ ಕರೆ ಮಾಡಿ ಹೇಳ್ತಾ ಇದ್ದಾರೆ ಈ ಒಂದು ಜ್ಯುವೆಲ್ರಿಯ ಬೆಲೆ 2,80,000 ಅಂತ. ಎಸ್, ನೋಡೋಣ ಮ್ಯಾಮ್. ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿದ್ರಾ? ಮಾಡ್ಲಿಲ್ಲ ಮೇಡಮ್, ಇನ್ನೊಂದ್ ಸಲ ಮಾಡುವ. ಹೌದಾ? ಹೋಗ್ಲಿಲ್ವಾ? ನಿಮ್ಮ ಪ್ರೈಸ್ ಅಲ್ಲೇ ಇದೆಯಾ? ಪ್ರೈಸ್ ಅದೇ ಈಗ ಅಲ್ಲೇ ಇದೆಯಾ? ಹೋಗಿ ಮ್ಯಾಮ್, ತಗೊಳ್ಳಿ. ಓಕೆ ಓಕೆ. ಅಲ್ಲಿರುವಂತ ಚಿನ್ನಾಭರಣ ಕೂಡ ನೋಡಿ ನಿಮ್ಗೆ ತಗೊಳ್ಳೋ ಅಂತ ಮನ್ಸಿದ್ರೆ ಅದರ ಜೊತೆಗೆ ಒಳ್ಳೊಳ್ಳೆ ಸ್ಕೀಮ್ಗಳು ಕೂಡ ಇಟ್ಟಿದ್ದಾರೆ. ಒಂದ್ಸಲ ವಿಸಿಟ್ ಮಾಡಿ ಮ್ಯಾಮ್. ವಿಸಿಟ್ ಮಾಡ್ತೇವೆ. ಆಯ್ತು. ಓಕೆ, ಕಾರ್ಯಕ್ರಮದ ಕೊನೆಯಲ್ಲಿ ಇದ್ರ ಬೆಲೆ ಎಷ್ಟು ಅಂತ ಅನೌನ್ಸ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಕರೆ ಮಾಡಿದ್ದಕ್ಕಾಗಿ. ಎಸ್, ವೀಕ್ಷಕರು ಸ್ವಲ್ಪ ಕನ್ಫ್ಯೂಸ್ ಆಗ್ತಿದ್ದಾರೆ ಅಂತ ನನಗೂ ಅನಿಸ್ತಾ ಇದೆ. ದಯವಿಟ್ಟು ತಾವು ಗಮನಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಯಾಕಂದ್ರೆ ಇದು ಹವಳದಿಂದ ಪೋಣಿಸಿರುವಂತ ಸ್ವಲ್ಪ ಲಾಂಗ್ ಚೈನ್ ಕೂಡ ಇದೆ ಅಲ್ವಾ? ಇದು ಒರಿಜಿನಲ್ ಹವಳವನ್ನ ಪೋಣಿಸಿರುವಂತದ್ದು, ಜೊತೆಗೆ ಹವಳವನ್ನ ಕಟ್ಟಿದ್ರು ಕೂಡ ಅದರ ಮಿಡ್ಲಲ್ಲಿ ಅದೇ ರೀತಿಯ ಗೋಲ್ಡ್ ಗುಂಡುಗಳಿವೆ. ಹಾಗಾಗಿ ಅದು ಲೈಟ್ ವೇಟ್ ಅಲ್ಲಿ ತಯಾರಿಸೋದು ಸ್ವಲ್ಪ ಕಷ್ಟ ಅಲ್ವಾ? ಹವಳಕ್ಕೂ ಕೂಡ ತುಂಬಾ ಬೆಲೆ ಇರೋದ್ರಿಂದ, ಜೊತೆಗೆ ಅದರ ಮಧ್ಯಭಾಗದಲ್ಲಿ ಎಲ್ಲವೂ ಒಂದು ಗೋಲ್ಡ್ ಗುಂಡು ತರ ಪೋಣಿಸಿರುವಂತದ್ದು, ಜೊತೆಗೆ ಕೆಳಗಡೆ ಇರುವಂತ ತಾಳಿ ಕೂಡ ಸ್ವಲ್ಪ ತೂಕ ಇರುತ್ತೆ ಅಂತ ನಾನು ಅನ್ಕೊಳ್ತೀನಿ. ಎಸ್, ಹಾಗಾಗಿ ಸ್ವಲ್ಪ ಏನು ಗೆಸ್ ಮಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಗೆಸ್ ಮಾಡಿ, ಯಾಕಂದ್ರೆ ಇದು ತೀರಾ ಲೈಟ್ ವೇಟ್ಗೆ ಮಾಡೋದಕ್ಕಾಗೋದಿಲ್ಲ ಅಂತ ನಾನು ಅನ್ಕೊಳ್ತೀನಿ. ಯಾಕಂದ್ರೆ ಇದೊಂದು ಟ್ರೆಡಿಷನ್, ಒಬ್ರು ಸಾಂಪ್ರದಾಯಿಕವಾಗಿ ಧರಿಸುವಂತ ಆಭರಣ ಆಗಿರೋದ್ರಿಂದ ಅದನ್ನ ತುಂಬಾ ಯೂಸ್ ಮಾಡಬೇಕಾಗತ್ತೆ ಅಲ್ವಾ? ಲೈಟ್ ವೇಟ್ ಅಲ್ಲಿ ಮಾಡೋದಕ್ಕಾಗೋದಿಲ್ಲ. ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸ್ತೀನಿ. ಹೆಲೋ ಹೆಲೋ ಹಲೋ, ಅನುಪಮ ಅವ್ರು ವೀರಮಂಗಲದಿಂದ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಎಸ್, ಕಾಫಿ ತಿಂಡಿ ಎಲ್ಲ ಮುಗಿಸಿದ್ರಾ? ಆಯ್ತು ಮೇಡಮ್. ಆಯ್ತಾ? ಮಳೆ ಇತ್ತಾ? ಆಯ್ತು, ಮಳೆ ಇತ್ತು ಮೇಡಮ್ ಸ್ವಲ್ಪ. ಹೌದಾ? ಓಕೆ, ಪರವಾಗಿಲ್ಲ. ತುಂಬಾ ಜೋಶಲ್ಲಿ ಕಾಲ್ ಮಾಡಿದೀರಾ. ಹೌದು. ಹೌದಲ್ಲ? ಕರೆ ಸಿಗ್ಲಿಲ್ಲ ಅಂತ ಅಂದ್ರೆ ಬೇಜಾರಾಗತ್ತಲ್ವಾ? ಹೌದೌದು. ಎಸ್, ನೋಡಿದ್ರ ಇವತ್ತಿನ ಜ್ಯುವೆಲ್ರಿ? ನೋಡಿದೆ ಮೇಡಮ್. ಖುಷಿ ಆಯ್ತಾ? ಖುಷಿ ಆಯ್ತು ಮೇಡಮ್. ಎಷ್ಟಿರ್ಬೋದು ಬೆಲೆ? ಅದಕ್ಕೆ 7,69,000. 7,69,000. 2,69,000. 2 ಲಕ್ಷವಾ? ಹೌದು, 2,69,000. ಓಕೆ, 2,69,000 ಅಂತ ಅನುಪಮ್ ಅವ್ರು ಹೇಳ್ತಾ ಇದಾರೆ. ಎಸ್, ಗೊತ್ತಿಲ್ಲ ಮ್ಯಾಮ್ ಎಷ್ಟಿದೆ ಇದ್ರ ಬೆಲೆ ಅಂತ. ಕಾರ್ಯಕ್ರಮದ ಕೊನೆಯಲ್ಲಿ ಅನೌನ್ಸ್ ಮಾಡ್ತೀವಿ. ಸರಿ ಮೇಡಮ್. ಓಕೆನಾ? ಈ ಆಭರಣವನ್ನು ತಗೊಳ್ಳೋ ಪ್ಲಾನ್ ಇದ್ರೆ ಮಂಗಳೂರು ಜ್ಯುವೆಲ್ಸ್ಗೆ ಹೋಗಿ. ಸರಿ ಮೇಡಮ್. ಓಕೆನಾ? ವಿಸಿಟ್ ಮಾಡಿ. ಮಂಗಳೂರು ಜ್ಯುವೆಲ್ಸ್ ಹೋಗಿದ್ದೀರಿ ಅಂತ ಅನ್ಕೊಳ್ತೀನಿ. ಹೌದು, ಒಮ್ಮೆ ಭೇಟಿ ನೀಡಿದ್ದೀನಿ ಮೇಡಮ್. ಹೋಗಿದ್ದೀರಾ? ಹೋಗಿದ್ದೀನಿ. ಹೇಗನ್ನಿಸ್ತು? ಇಷ್ಟ ಆಯ್ತಾ? ಇಷ್ಟ ಆಯ್ತು. ಇಷ್ಟ ಆಯ್ತಾ? ಏನ್ ಹೇಳ್ತೀರಿ ಬೇರೆ ವೀಕ್ಷಕರಿಗೆ ಮಂಗಳೂರು ಜ್ಯುವೆಲ್ಸ್ಗೆ ಹೋಗ್ಬೋದಾ? ಖುಷಿ ಆಗುತ್ತೆ. ಅಲ್ಲಿ ಹೋದವರು ಸಹ ತುಂಬಾ ಚೆನ್ನಾಗಿ ನಮ್ಮನ್ನ ಮಾತಾಡಿಸ್ತಾರೆ. ಒಳ್ಳೆ ಇದು ವಿಷಯ ಎಲ್ಲ ಹೇಳ್ತಾರಲ್ವಾ, ನಮಗೆ ಖುಷಿ ಆಗುತ್ತೆ. ನಮಗೆ ಓಕೆ ಓಕೆ. ಜ್ಯುವೆಲ್ರಿಯನ್ನ ಕೂಡ ನಮಗೆ ಬೇಕಾದ ಹಾಗೆ ನೋಡ್ಕೊಂಡ್ ಬರ್ಬೋದು, ಬೆಲೆ ತಿಳ್ಕೊಬಹುದು, ಏನು ಮುಜುಗರ ಅನ್ಸೋದಿಲ್ಲ. ನೋಡಿ ಹೇಳ್ತಾರೆ, ಖುಷಿ ಆಗುತ್ತೆ ನಮಗೆ ಅಲ್ಲಿ ಹೋಗುವಾಗ. ಓಕೆ ಓಕೆ. ನಾವು ಹೋದ ಕೂಡಲೇ ತಗೊಳ್ಬೇಕು ಅನ್ನುವಂತ ಏನು ಒತ್ತಾಯ ಇಲ್ಲ, ಯಾಕಂದ್ರೆ ಜ್ಯುವೆಲ್ರಿ ಅಲ್ವಾ, ನೋಡೋದಕ್ಕೂ ಹೋಗ್ಬೋದು. ಎಸ್, ಮಂಗಳೂರು ಜ್ಯುವೆಲ್ಸ್ ಅಲ್ಲಿ ಹೋದ್ರೆ ನಮ್ಗೊಂದು ಮನೆಯ ವಾತಾವರಣ ಸಿಗುತ್ತೆ. ನಮ್ಗೆ ಇನ್ಯಾವತ್ತಾದ್ರೂ ಜ್ಯುವೆಲ್ರಿ ಪರ್ಚೇಸ್ ಮಾಡ್ಲಿಕ್ಕೆ ಇದ್ರು ಪರವಾಗಿಲ್ಲ, ಆರಾಮ್ಸೆ ಮಂಗಳೂರು ಜ್ಯುವೆಲ್ಸ್ಗೆ ಹೋಗಿ. ಯಾಕಂದ್ರೆ ಅವರು ತಯಾರಕರು ಕೂಡ ಹೌದು, ವಿತರಕರು ಕೂಡ ಹೌದು. ಹಾಗಾಗಿ ಒಳ್ಳೊಳ್ಳೆ ಡಿಸೈನ್ಗಳು ಕೂಡ ಅಲ್ಲಿ ಸಿಗುತ್ತೆ. ಥ್ಯಾಂಕ್ ಯು ಮ್ಯಾಮ್ ನೀವು ಕರೆ ಮಾಡಿದ್ದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಕಾಲರ್ ರೆಡಿ ಇದ್ದಾರೆ.
ಮತ್ತೆ ವೀಕ್ಷಕರಿಗೆ ನಾವು ಹೇಳ್ತೇವೆ, ಯಾಕಂದ್ರೆ ಮಂಗಳೂರು ಜ್ಯುವೆಲ್ಸಲ್ಲಿ ಸ್ವಲ್ಪ ಲೈಟ್ ವೇಟ್ ಜ್ಯುವೆಲ್ರಿಗಳ ಬಗ್ಗೆ ಅನುಭವ ಇರೋದ್ರಿಂದ ನಮ್ಮ ವೀಕ್ಷಕರು ಸ್ವಲ್ಪ ಈ ಜ್ಯುವೆಲ್ರಿಯನ್ನು ಗೆಸ್ ಮಾಡುವಾಗ ಸ್ವಲ್ಪ ಲೈಟ್ ವೇಟ್ ಇರ್ಬೋದು ಅಂತ ಅನ್ಕೊಳ್ತೀರಿ. ಮತ್ತೆ ನಾನು ಕ್ಲೂ ಕೊಡ್ತಾ ಇದ್ದೀನಿ, ಯಾಕಂದ್ರೆ ಇದು ಎಷ್ಟು ಹವಳವನ್ನ ಪೋಣಿಸಿರುವಂಥದ್ದು, ಜೊತೆಗೆ ಅದು ಬೆಲೆ ಬಾಳುವಂತಹ ಹವಳ, ಅದಕ್ಕೆ ಕೂಡ ಅಷ್ಟೇ ರೇಟ್ ಇದೆ. ಜೊತೆಗೆ ಅಲ್ಲಿ ಮಧ್ಯದಲ್ಲಿ ಒಂದು ಬಂಗಾರದ ಗುಂಡುಗಳನ್ನ ಪೋಣಿಸಿದ್ದಾರೆ, ಅದು ಕೂಡ ತೂಕ ಇದೆ. ಜೊತೆಗೆ ಅದು ತಾಳಿ ಅಂತ ಅನ್ಕೊಳ್ತೀನಿ ನಾನು, ಕೆಳಗಡೆ ಇರುವಂಥದ್ದು. ಸೊ ಅದು ಕೂಡ ಸ್ವಲ್ಪ ಗಟ್ಟಿಯಾಗಿ ಇರುತ್ತೆ, ಯಾಕಂದ್ರೆ ಇದೊಂದು ಸಾಂಪ್ರದಾಯಿಕ ಆಭರಣ ಆಗಿರೋದ್ರಿಂದ ಇದನ್ನ ತೀರಾ ಲೈಟ್ ವೇಟ್ ಅಲ್ಲಿ ತಯಾರಿಸೋದಕ್ಕಾಗೋದಿಲ್ಲ. ಜೊತೆಗೆ ಇವತ್ತಿನ ಬೆಲೆ ಕೂಡ ಗ್ರಾಮಿಗೆ 13,230 ರೂಪಾಯಿ ಇದೆ. ಇದನ್ನೆಲ್ಲ ತಿಳ್ಕೊಂಡು ನೀವು ಕರೆಕ್ಟ್ ಆಗಿ ಗೆಸ್ ಮಾಡಿ ಅಂತ ಹೇಳ್ತಾ, ಎಸ್ ಯಾರು ಕಾಲರ್ ರೆಡಿ ಇದ್ದಾರೆ ನೋಡೋಣ. ಹೆಲೋ, ಹಲೋ, ಮಂಗಳೂರಿಂದ ಗುಣವತಿ ಅವ್ರು ಕರೆ ಮಾಡಿದ್ರಿ. ಮೇಡಮ್ ನಮಸ್ತೆ. 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 ಓಕೆ, ಹೇಗಿದ್ದೀರಾ ಮ್ಯಾಮ್? ಚೆನ್ನಾಗಿದ್ದೀನಿ. ಓಕೆ, ಚಿನ್ನ ತಗೊಳ್ತಾ ಇರ್ತೀರಾ? ಇಲ್ಲ, ನಾನು ಮೊನ್ನೆಯಿಂದ ಟ್ರೈ ಮಾಡ್ತಿದ್ದೇನೆ, ನಂಗೆ ಕಾಲ್ ಸಿಗ್ಲಿಲ್ಲ. ಇವತ್ತು ಬೇಗ ಟ್ರೈ ಮಾಡಿದಿರಿ ಅಂತ ಅನ್ಕೊಳ್ತೀನಿ. ಬೇಗ ಸಿಕ್ಕಿದೆ ಕರೆ ನಿಮಗೆ. ನೋಡೋಣ ನಿಮ್ಮ ಅದೃಷ್ಟ ಹೇಗಿದೆ ಅಂತ ನೋಡೋಣವಾ? ಆಯ್ತಾಯ್ತು. ಎಸ್ ಮ್ಯಾಮ್, ಗೆಸ್ ಮಾಡಿ ಎಷ್ಟಿರ್ಬೋದು ಈ ಒಂದು ಆಭರಣದ ಬೆಲೆ? 3,65,000. ಎಷ್ಟು? 3,65,000. 3,65,000 ಇರ್ಬೋದು ಅಂತ ಹೇಳ್ತೀರಾ? ಓಕೆ, ನೋಡೋಣ ಮ್ಯಾಮ್, ಗೊತ್ತಿಲ್ಲ ನಮಗೂ ಎಷ್ಟಿದೆ ಅಂತ. ಕಾರ್ಯಕ್ರಮದ ಕೊನೆಯಲ್ಲಿ ಅನೌನ್ಸ್ ಮಾಡ್ತೀವಿ. ಮಂಗಳೂರು ಜ್ಯುವೆಲ್ಸ್ ಬಗ್ಗೆ ಕೇಳಿದ್ದೀರಾ ಮ್ಯಾಮ್? ಮಂಗಳೂರು ಜ್ಯುವೆಲ್ಸ್ ಬಗ್ಗೆ ಕೇಳಿದ್ದೀರಾ? ಯಾಕಂದ್ರೆ 31 ವರ್ಷಗಳಿಂದ ಬೆಂಗಳೂರಲ್ಲಿ ಗ್ರಾಹಕರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರವಾಗಿರುವಂತಹ ಸಂಸ್ಥೆ, ಜೊತೆಗೆ ರಾಜ ಮನೆತನದವರಿಗೆ ಕೂಡ ಜ್ಯುವೆಲ್ರಿಯನ್ನ ಮಾಡಿಕೊಡ್ತಿರುವಂತಹ ಸಂಸ್ಥೆ. ಹಾಗಾಗಿ ಉತ್ತಮವಾದಂತಹ ಡಿಸೈನ್ಗಳು ನಮಗೆ ಮಂಗಳೂರು ಜ್ಯುವೆಲ್ಸ್ ಅಲ್ಲಿ ಸಿಗುತ್ತೆ. ಸೊ ಪುತ್ತೂರಿಗೆ ಮಿಸ್ ಮಾಡದೆ ವಿಸಿಟ್ ಮಾಡಿ, ಯಾಕಂದ್ರೆ ನೀವು ಫಸ್ಟ್ ಕಾಲರ್ ಅಂತ ನಾನು ಅನ್ಕೊಳ್ತೀನಿ ಮ್ಯಾಮ್. ಎಸ್, ನಿಮ್ಗೆ ಕೂಡ ಒಂದು ವಿಶೇಷವಾದ ಬಹುಮಾನವನ್ನ ಮಂಗಳೂರು ಜ್ಯುವೆಲ್ಸ್ ಅವರು ಕೊಡ್ತಾರೆ. ಬಂದು ನಿಮ್ಮ ಬಹುಮಾನವನ್ನ ತಗೊಳ್ಳಿ ಮ್ಯಾಮ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕಾಗಿ. ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಹೆಲೋ ಮೇಡಮ್ ನಮಸ್ತೆ. ಶರತ್ ಅಮೀನ್ ಅವರು ಮಡಂತ್ಯಾರಿಂದ ಫಸ್ಟ್ ಕಾಲರ್ ಅಲ್ವಾ? ಹೌದು ಸರ್. ಎಸ್, ಹೇಗಿದ್ದೀರಾ ಸರ್? ಆರಾಮಿದ್ದೇನೆ ಮೇಡಮ್. ಕಾರ್ಯಕ್ರಮ ನೋಡಿದ್ರ ಈ ಮೊದಲು? ನೋಡ್ತಾ ಇದ್ದೇನೆ ಸರ್, 3 ವೀಕೆಂಡ್ ನೋಡ್ತಾ ಇದ್ದೀನಿ. ಹೌದಾ, ಹೇಗ ಅನಿಸ್ತು? ತುಂಬಾ ಖುಷಿ ಆಗ್ತಾ ಉಂಟು ಮೇಡಮ್. ಹೌದಾ, ಓಕೆ. ಒಂದು ವಿಶೇಷವಾದ ಕಾರ್ಯಕ್ರಮ ಸುದ್ದಿ ಸಾದರ ಪಡಿಸ್ತಾ ಇದೆ ಮಂಗಳೂರು ಜ್ಯುವೆಲ್ಸ್ ಅರ್ಪಿಸುವಂತ ಗೆಸ್ ಮಾಡಿ ಪ್ರೈಸ್ ಗೆಲ್ಲಿ ಅನ್ನುವಂತ ಕಾರ್ಯಕ್ರಮ. ಜೊತೆಗೆ ನಮ್ಮ ಯಾರು ಗೆಸ್ ಮಾಡಿ ಪ್ರೈಸ್ ಅನ್ನ ವಿನ್ ಆಗಿರ್ತಾರೋ ಅವ್ರಿಗೆ ಮಾತ್ರ ಅಲ್ಲ, ಯಾರೆಲ್ಲ ಕಾಲ್ ಮಾಡಿರ್ತಾರೋ ಎಲ್ಲ ಕಾಲರ್ಗೂ ಕೂಡ ಒಂದು ವಿಶೇಷವಾದ ಬಹುಮಾನವನ್ನ ಮಂಗಳೂರು ಜ್ಯುವೆಲ್ಸ್ ಅವ್ರು ಕೊಡ್ತಾ ಇದ್ದಾರೆ. ಎಸ್, ಇವತ್ತು ನಿಮ್ಮ ಅದೃಷ್ಟ ಪರೀಕ್ಷೆ ನೋಡೋಣವಾ? ಈ ಜ್ಯುವೆಲ್ರಿಗೆ ಎಷ್ಟಿರ್ಬೋದು ಬೆಲೆ? 3,85,000 ಮೇಡಮ್. 3,85,000 ಇರಬಹುದು ಅಂತ ಹೇಳ್ತೀರಾ? ಓಕೆ, ನೋಡೋಣ ಎಷ್ಟಿರತ್ತೆ ಅಂತ. ಕಾರ್ಯಕ್ರಮ ಕೊನೆವರೆಗೂ ನೋಡ್ತಾ ಇರಿ. ಕಾರ್ಯಕ್ರಮದ ಕೊನೆಯಲ್ಲಿ ಅನೌನ್ಸ್ ಮಾಡ್ತೀವಿ. ಚಿನ್ನ ತಗೊಳ್ಳೋ ಪ್ಲಾನ್ ಇದೆಯಾ? ಬರ್ತೇವೆ ಮೇಡಮ್, ಪುತ್ತೂರಿಗೆ ಬರ್ತಿರ್ತೇವೆ ನಾವು. ಪುತ್ತೂರಿಗೆ ಬನ್ನಿ, ಯಾಕಂದ್ರೆ ಮಂಗಳೂರು ಜ್ಯುವೆಲ್ಸ್ ಅಲ್ಲಿ ನಿಮಗೆ ವೇಸ್ಟೇಜ್ ಹಾಗೆ ಮೇಕಿಂಗ್ ಚಾರ್ಜ್ ಅಲ್ಲಿ ತುಂಬಾ ತರ ಕಡಿತದಲ್ಲಿ ಈಗ ಚಿನ್ನ ಆಭರಣವನ್ನ ಸೇಲ್ ಮಾಡ್ತಾ ಇದ್ದಾರೆ. ಜೊತೆಗೆ ಮಾನ್ಸೂನ್ ಆಫರ್ ಅನ್ನ ಕೂಡ ಕೊಟ್ಟಿದ್ದಾರೆ. ಒಳ್ಳೊಳ್ಳೆ ಸ್ಕೀಮ್ಗಳು ಕೂಡ ಇದೆ. ಮಂಗಳೂರು ಜ್ಯುವೆಲ್ಸ್ಗೆ ಮಿಸ್ ಮಾಡದೆ ವಿಸಿಟ್ ಮಾಡಿ ಸರ್. ಆಯ್ತು ಮೇಡಮ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕಾಗಿ. ಎಸ್, ಕಾಲರ್ ರೆಡಿ ಇದ್ದಾರೆ. ಕಂಟಿನ್ಯೂಸ್ ಕರೆಗಳು ಬರ್ತಾ ಇದೆ. ಗ್ರಾಹಕರ ಸ್ಪಂದನೆ ಜೊತೆಗೆ ವೀಕ್ಷಕರ ಸ್ಪಂದನೆ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಎಸ್, ಯಾರು ನೆಕ್ಸ್ಟ್ ಕಾಲರ್? ಹೆಲೋ, ಜಯಶ್ರೀ ಅವರು ಬೆಂಗಳೂರಿಂದ. ಕಂಗ್ರಾಟ್ಸ್. ಏನ್ ತಗೊಂಡ್ರಿ? ನೀನು ಹೋಗ್ಲಿಲ್ಲ. ಆಯ್ತು, ನೀವು ಹೋಗ್ಬೇಡಿ ಬಿಡಿ. ನಾನು ಇಲ್ಲಿ ಬೆಂಗಳೂರಿಗೆ ಬರ್ಬೇಕಲ್ವಾ, ಅದಕ್ಕೆ ನೆಕ್ಸ್ಟ್ ಮಂತ್ ಅವ್ರಿಗೆ ಫೋನ್ ಮಾಡಿ ಹೇಳಿದೆ ನೆಕ್ಸ್ಟ್ ಮಂತ್ ಬರ್ತೇನೆ ಅಂತ. ನೆಕ್ಸ್ಟ್ ಮಂತ್ ಬರ್ತೀರಾ? ಹಾಗಾದ್ರೆ ನೀವು ಒಂದು ದೊಡ್ಡ ಚಿನ್ನ ಕೂಡ ತಗೊಂಡು ಹೋಗ್ಬೇಕು ಅಲ್ಲಿಂದ. ದೊಡ್ಡ ಚಿನ್ನಕ್ಕೆ ಎಲ್ಲಿ ಹೋಗುದು ಅಲ್ವಾ? ನೋಡಿ, ನಿಮ್ಗೆ ಎಷ್ಟು ಪ್ರೈಸ್ ಅಂದ್ರೆ ರಾಶಿ ಹಾಕೊಂಡು ಕಾಯ್ತಾ ಇದ್ದಾರೆ ಅವರು. ದೊಡ್ಡ ಬ್ಯಾಗ್ ತಕೊಂಡ್ ಬರ್ತೇನೆ, ಎಲ್ಲ ಒಟ್ಟಿಗೆ ಖಂಡಿತ ಬನ್ನಿ, ವಿಸಿಟ್ ಮಾಡಿ. ಬ್ಯಾಂಗ್ಳೂರಲ್ಲಿ ಇದ್ದೀರಾ? ಬ್ಯಾಂಗ್ಳೂರಲ್ಲಿ ಒಂದ್ಸಲ ವಿಸಿಟ್ ಮಾಡಿ ಅವರ ಶಾಪಿಗೆ. ಸರಿ. ಎಸ್, ಇವತ್ತಿನ ಸರ ನೋಡಿದ್ರಾ? ನೋಡಿದೆ. ಓಕೆ ಮ್ಯಾಮ್, ಎಷ್ಟಿರ್ಬೋದು ಇದ್ರ ಬೆಲೆ? 3,03,000. 3,03,000ನಾ? ಎಸ್, ನೋಡೋಣ. ಕಾರ್ಯಕ್ರಮದ ಕೊನೆಯಲ್ಲಿ ನಾವು ಅನೌನ್ಸ್ ಮಾಡ್ತೀವಿ. ನೋಡಿ ಎಷ್ಟಿರಬಹುದು ಅನ್ನೋದು ನಮಗೂ ಗೊತ್ತಿಲ್ಲ. ಎಸ್, ಲಾಸ್ಟ್ ಟೈಮ್ ನಮ್ಗೆ ಖುಷಿ ಆಯ್ತಾ? ಖುಷಿ ಆಯ್ತು. ಓಕೆ, ಮಗಳ ಒತ್ತಾಯಕ್ಕೆ ಫೋನ್ ಮಾಡಿದ್ರಿ ಲಾಸ್ಟ್ ಟೈಮ್ ಅಲ್ವಾ? ಹೌದೌದು. ಓಕೆ, ಮಗಳಿಗೆ ಖುಷಿ ಆಯ್ತಾ? ಮಗಳಿಗೆ ಖುಷಿ ಆಯ್ತು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಪ್ರತಿ ಶುಕ್ರವಾರ ನೀವು ಈ ಒಂದು ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರ್ತೀರಾ. ಓಕೆ, ನೆಕ್ಸ್ಟ್ ಟೈಮ್ ಕೂಡ ಮಾಡಿ. ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ. ಒಂದ್ಸಲ ಬ್ಯಾಂಗ್ಳೂರಲ್ಲಿರೋ ಮಂಗಳೂರು ಜ್ಯುವೆಲ್ಸ್ಗೆ ನೀವು ವಿಸಿಟ್ ಮಾಡಿ. ಯಾಕಂದ್ರೆ ಇಲ್ಲಿಯ ನಮ್ಮ ಏನು ವೀಕ್ಷಕ ಬಾಂಧವರು ಅಥವಾ ಗ್ರಾಹಕರು ಅಲ್ಲಿಗೆ ಬರೋದಕ್ಕಾಗೋದಿಲ್ಲ. ನೀವು ಅಲ್ಲೇ ಇದ್ದೀರಾ, ಯಾಕಂದ್ರೆ ಅಲ್ಲಿಯ ಇನ್ಫಾರ್ಮೇಶನ್ ಕೂಡ ನಮಗೆ ನೀವು ಕೊಟ್ಟ ಹಾಗಾಗುತ್ತೆ.
ಹಾ ಸರಿ ಖಂಡಿತ ವಿಸಿಟ್ ಮಾಡಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. Okay. ಓಕೆ ಓಕೆ ಥ್ಯಾಂಕ್ ಯು. ಹಾ ಥ್ಯಾಂಕ್ ಯು. ಎಸ್, ಕಾಲ್ ತುಂಬ ಎಂಗೇಜ್ ಇದೆ. ಎಸ್, ನೆಕ್ಸ್ಟ್ ಕಾಲರ್. ಹೆಲೋ ಹೆಲೋ, ಲೀಲಾವತಿ ಅವರು ಬನ್ನೂರಿಂದ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಓಕೆ ಮೇಡಮ್, ಇವತ್ತಿನ ಜ್ಯುವೆಲ್ರಿ ನೋಡಿದ್ರಾ? ಹಾ ನೋಡಿದ್ದೇವೆ. ನೋಡಿದ್ರಾ? ಅದು ಸ್ವಲ್ಪ ಉದ್ದ ಇದೆ, ಹವಳ, ಬೆಲೆ ಬಾಳುವ ಹವಳದಿಂದ ಪೋಣಿಸಿದ್ದಾರೆ ಅದನ್ನ. ಹಾ ಓಕೆ, ಎಷ್ಟಿರ್ಬೋದು ಮ್ಯಾಮ್? ಎಷ್ಟಿರ್ಬೋದು? ಎಷ್ಟಿರ್ಬೋದು ನೋಡಿ, ಜ್ಯುವೆಲ್ರಿಯನ್ನು ಸರಿಯಾಗಿ ಗಮನಿಸಿ. ಯಾಕಂದ್ರೆ ಪ್ರತಿ ಕಾಲರ್ಗೆ ಕೂಡ ನಾವು ಅದನ್ನೇ ಹೇಳ್ತಾ ಇರ್ತೀವಿ. ಕಾಲ್ ಸಿಗ್ಲಿಲ್ಲ ಅಂತಂದ್ರೆ ಅದ್ರ ಕಡೆಗೆ ಕಾನ್ಸಂಟ್ರೇಟೆಡ್ ಮಾಡೋ ಜೊತೆಗೆ ಒಂದ್ ಸ್ವಲ್ಪ ಜ್ಯುವೆಲ್ರಿಯನ್ನ ಕೂಡ ಸರಿಯಾಗಿ ಗಮನಿಸಿ. ಹಿಂಭಾಗದಲ್ಲಿ ಕೂಡ ಚಿನ್ನ ಕಾಣಿಸ್ತಾ ಇದೆ. 7.5 ಲಕ್ಷ. 7.5 ಲಕ್ಷನಾ? ಓಕೆ, ಲೀಲಾವತಿ ಅವರು ಬನ್ನೂರಿಂದ ಕರೆ ಮಾಡಿ ಹೇಳ್ತಾ ಇದ್ದಾರೆ 7.5 ಲಕ್ಷ ಇರಬಹುದು ಈ ಚಿನ್ನದ ಬೆಲೆ ಅಂತ. ಹೆಲೋ. ಹಲೋ. ಓಕೆ ಮೇಡಮ್, ಕಾರ್ಯಕ್ರಮದ ಕೊನೆಯಲ್ಲಿ ನಾವು ಇದರ ನಿಖರವಾದ ಬೆಲೆ ಎಷ್ಟು ಅನ್ನೋದನ್ನ ಅನೌನ್ಸ್ ಮಾಡ್ತೀವಿ. ಆಯ್ತು. ಪ್ರತಿ ವಾರ ಕೂಡ ಕರೆ ಮಾಡಿದ್ದೀರಿ, ಲಾಸ್ಟ್ ಟೈಮ್ ಕೂಡ ಕಾಲ್ ಮಾಡಿದ್ದೀರಲ್ವಾ? ಓಕೆ ಓಕೆ, ಮಂಗಳೂರು ಜ್ಯುವೆಲ್ಸ್ ಇಂದ ನಿಮ್ಗೊಂದು ಪ್ರೈಸ್ ಇದೆ ಅಂತ ತಗೊಂಡ್ರಾ? ತಗೊಂಡಿದ್ದೀರಾ? ಓ ಸೂಪರ್, ನೀವು ತುಂಬಾ ಬೇಗ ಹೋಗಿ ತಗೊಂಡಿದ್ದೀರಿ. ಓಕೆ, ಈ ಬಾರಿ ಕೂಡ ನಿಮಗೊಂದು ವಿಶೇಷವಾದ ಬಹುಮಾನ ಕಾಯ್ತಾ ಇರುತ್ತೆ. ಯಾಕಂದ್ರೆ ಕರೆ ಮಾಡಿದ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಮಂಗಳೂರು ಜ್ಯುವೆಲ್ಸ್ ಅವರು ಬಹುಮಾನವನ್ನ ಕೊಡ್ತಾರೆ. ಹಾಗಾಗಿ ಈ ಬಾರಿ ಕೂಡ ತಗೊಳ್ಳಿ. ಜೊತೆಗೆ ನಿಮ್ಮ ಅದೃಷ್ಟ ಪರೀಕ್ಷೆಯನ್ನ ಕೂಡ ಮಾಡಿದಿರಿ. ನೋಡೋಣ ಕಾರ್ಯಕ್ರಮದ ಕೊನೆಯಲ್ಲಿ ಏನಾಗುತ್ತೆ ಅಂತ. ಓಕೆ, ಕಾರ್ಯಕ್ರಮ ಕೊನೆವರೆಗೂ ನೋಡ್ತಾ ಇರಿ ಮೇಡಮ್. ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸ್ತಾ ಹೋಗ್ತೀನಿ. ಹೆಲೋ. ಎಸ್, ಕಾಲರ್ಸ್ ವೇಟ್ ಮಾಡ್ತಾ ಇದ್ದಾರೆ, ಯಾಕಂದರೆ ಕಂಟಿನ್ಯೂಸ್ ಕರೆಗಳು ಬರ್ತಾ ಇದೆ. ಎಸ್, ಈಗ ಕಾರ್ಯಕ್ರಮ ಒಂದು ಅರ್ಧದ ಹಂತಕ್ಕೆ ಬಂದಿದೆ. ಎಸ್, ಈಗ ಒಂದು ಬ್ರೇಕನ್ನು ತಗೊಳ್ಳುವಂತಹ ಸಮಯ. ಕಾಲರ್ಗಳು ಕಂಟಿನ್ಯೂಸ್ ಟ್ರೈ ಮಾಡ್ತಾ ಇದ್ದೀರಿ. ಓಕೆ, ವೆಯ್ಟ್ ಮಾಡಿ, ಬ್ರೇಕ್ ತಗೊಂಡು ಬೇಗ ಬರ್ತೀವಿ, ಮತ್ತೆ ನಿಮ್ಮ ಜೊತೆಗೆ ಮಾತಾಡ್ತೀವಿ. ಎಸ್, ಈಗ ಈ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ಬ್ರೇಕ್.
ಎಸ್, ಮಂಗಳೂರು ಜ್ಯುವೆಲ್ಸ್ ಅರ್ಪಿಸುವಂತ ಗೆಸ್ ಮಾಡಿ ಪ್ರೈಸ್ ಗೆಲ್ಲಿ ಕಾರ್ಯಕ್ರಮ ವಿರಾಮದ ನಂತರ ಮತ್ತೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಎಸ್ ವೀಕ್ಷಕರೇ, ನೀವು ಇನ್ನೊಂದು ವಿಷಯ ಕೂಡ ಗಮನಿಸಬೇಕು. ಏನು ಇವತ್ತು ಪ್ರತಿ ಶುಕ್ರವಾರ ಸುದ್ದಿಯಲ್ಲಿ ಏನು ಒಂದು ಗೆಸ್ ಮಾಡಿ ಪ್ರೈಸ್ ಗೆಲ್ಲಿ ಅನ್ನುವಂತಹ ಕಾರ್ಯಕ್ರಮ ನೇರ ಪ್ರಸಾರ ಆಗುತ್ತೆ. ಜೊತೆಗೆ ಮಂಗಳೂರು ಜ್ಯುವೆಲ್ಸ್ಗೆ ನೀವು ವಿಸಿಟ್ ಮಾಡಿದ್ರೆ ಅಲ್ಲಿ ಕೂಡ ನಿಮ್ಮ ಅದೃಷ್ಟ ಪರೀಕ್ಷೆಗೆ ಒಂದು ಒಳ್ಳೆಯ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಡಿಸ್ಪ್ಲೇಲಿ ಇಟ್ಟಿರುವಂಥ ಒಂದು ಆಭರಣವನ್ನ ನೀವು ಮುಟ್ಟಿ ನೋಡಿ ಅದರ ವೇಟ್ ಅನ್ನ ಗೆಸ್ ಮಾಡಿ ನಿಮ್ಮ ಅದೃಷ್ಟದ ಚೀಟಿಯಲ್ಲಿ ಬರೆದು ಹಾಕಿದ್ರೆ ಯಾರೆಲ್ಲ ಅದೃಷ್ಟವಂತರು ಇರ್ತಾರೋ ಅವರಿಗೆ ಒಂದು ವಜ್ರದ ಮೂಗುತಿಯನ್ನು ಪಡೆದುಕೊಳ್ಳುವಂತಹ ಸುವರ್ಣಾವಕಾಶ ಇದೆ. ಸೊ ಈ ಆಫರ್ ಈಗ ಸ್ವಲ್ಪ ಟೈಮ್ ಮಾತ್ರ ಇರುತ್ತೆ ಅಂತ ಅನಿಸುತ್ತೆ ನನಗೆ. ಜೊತೆಗೆ ಮಾನ್ಸೂನ್ ಆಫರ್ಗಳನ್ನು ಕೂಡ ವಿಶೇಷವಾಗಿ ಮಂಗಳೂರು ಜ್ಯುವೆಲ್ಸ್ ಅವ್ರು ಕೊಡ್ತಾ ಇದ್ದಾರೆ. ಸೊ ಇಂಥ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ. ನಿಮಗೂ ಒಂದು ವಜ್ರದ ಮೂಗುತಿ ಬೇಕು ಅಂತಂದರೆ ಬೇಗ ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ ಅಲ್ಲಿ ನಿಮ್ಮ ಅದೃಷ್ಟ ಪರೀಕ್ಷೆಯನ್ನು ಮಾಡಿ ಅದೃಷ್ಟವಂತರಾಗಿ. ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ಹಲೋ, ಹಲೋ ನಮಸ್ತೆ. ಹ್ಯಾರಿಸ್ ಅವರು ಕಡಬದಿಂದ. ಸರ್ ನಮಸ್ತೆ. ಏನು ಮೇಡಮ್? ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಓಕೆ, ಮಳೆ ಇದೆಯಾ? ಮಳೆ ಇದೆ ಮೇಡಮ್. ಮಳೆ ಇದೆಯಾ? ಮಳೆ ಬರಲಿ ಸರ್. ಮಳೆ ಇಲ್ಲ ಅಂತ ನಾವು ಬೇಜಾರಲ್ಲಿದ್ದೀವಿ ಹೌದು ಹೌದು. ಅಲ್ವಾ? ಮಳೆ ಬರಬೇಕು. ಅದೇ. ಎಸ್, ಓಕೆ. ಅದ್ರ ನಡುವೆ ಒಂದು ಚಿನ್ನ ತಗೊಳ್ಳೋ ಪ್ಲಾನ್ ಇದೆಯಾ? ಇನ್ನೊಂದು ಪ್ಲಾನ್ ಇದೆ. ಪ್ಲಾನ್ ಇದೆಯಾ? ಹೌದು ಮೇಡಮ್. ಓಕೆ, ಹಾಗಾದ್ರೆ ನೀವು ಮಿಸ್ ಮಾಡದೆ ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಬೇಕು. ಯಾವ ಸರ್? ನನ್ನ ಫ್ರೆಂಡಿಗೆ ಒಂದು ಮದುವೆ. ಕೇಳ್ತಾ ಇಲ್ಲ ಸರ್, ನನಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ನನ್ನ ಫ್ರೆಂಡಿಗೆ ಮದುವೆ ಉಂಟು ಈಗ ಬೇಗ. ಓ, ಫ್ರೆಂಡಿಗೆ ಮದುವೆ ಉಂಟಾ? ಓಕೆ ಓಕೆ ಓಕೆ. ಹಾಗಾದ್ರೆ ಅವ್ರಿಗೆ ಹೇಳಿ ಮಂಗಳೂರು ಜ್ಯುವೆಲ್ಸ್ಗೆ ಬರೋದಕ್ಕೆ. ಯಾಕಂದ್ರೆ ನಾವು ಕಾಲರ್ ಅಂತ ಕೂಡ ಹೇಳಿ ನಿಮ್ಗೆ ವಿಶೇಷ ಡಿಸ್ಕೌಂಟ್ ಅನ್ನ ಕೂಡ ಅಲ್ಲಿ ಕೊಡ್ತಾರೆ. ಬೇರೆ ಯಾವ ಸರ್? ಅವ್ರ ಹೆಸರು ಗುರುಪ್ರಸಾದ್ ಫ್ರೆಂಡ್. ಗುರುಪ್ರಸಾದ್ ಅಂತನಾ? ಓಕೆ, ನೀವು ಜೊತೆಗೆ ಹೋಗಿ, ನಿಮ್ದು ಪ್ರೈಸ್ ಕೂಡ ಅಲ್ಲಿ ಕಾಯ್ತಾ ಇರುತ್ತೆ. ಫ್ರೆಂಡ್ ಅನ್ನ ಕರ್ಕೊಂಡು ಹೋಗಿ ನೀವು ಫ್ರೆಂಡ್ ಜೊತೆಗೆ ಒಂದು ಚಿನ್ನವನ್ನ ತಗೊಳ್ಳಿ ಅಲ್ಲಿಂದ. ಎಸ್, ಇವತ್ತಿನ ಜ್ಯುವೆಲ್ರಿಯ ನೋಡಿದ್ರಾ ಸರ್? ನೋಡಿದ್ದೇನೆ ಮೇಡಮ್. ನೋಡಿದ್ರಾ? ಎಸ್, ಇದ್ರ ಬೆಲೆ ಎಷ್ಟು ಅಂತ ತಿಳ್ಕೊಳ್ಳೋದಾ? ಅದು 1,65,000. 1,65,000ನಾ? ಹೌದು. ಓಕೆ, ನೋಡೋಣ. ಕಾರ್ಯಕ್ರಮದ ಕೊನೆಯಲ್ಲಿ ನಾವು ಅನೌನ್ಸ್ ಮಾಡ್ತೀವಿ ಇದರ ನಿಖರವಾದ ಬೆಲೆ ಎಷ್ಟು ಅಂತ. ಓಕೆ ಮೇಡಮ್. ಓಕೆನಾ? ಈ ಮೊದಲು ಹೋಗಿದ್ದೀರಾ ನೀವು ಮಂಗಳೂರು ಜ್ಯುವೆಲ್ಸ್ಗೆ? ನಿಮ್ಮದೊಂದು ಪ್ರೈಸ್ ಇದೆ ಅಲ್ಲ ಲಾಸ್ಟ್ ಕಾಲ್ ಇದು ಕೂಡ? ಓಕೆ ಓಕೆ. ಹೌದು ಮೇಡಮ್. ಹೋಗ್ಲಿಲ್ವಾ? ಬೇಡ್ವಾ? ಬೇಕು ಬೇಕು ಮತ್ತೆ ಹೋಗಿ. ಹೌದು, ಏನಾದ್ರು ಚಿನ್ನ ಆಗಿದ್ರೆ ಬೇಗ ತಗೊಳ್ಳಿ. ಓಕೆ ಮೇಡಮ್. ಓಕೆ ಸರ್. ಓಕೆ, ಫ್ರೆಂಡ್ ಜೊತೆಗೆ ಹೋಗಿ ಚಿನ್ನ ತಗೊಂಡ್ ಬನ್ನಿ. ನಮಗೂ ನೆಕ್ಸ್ಟ್ ರಿವ್ಯೂ ಕೊಡಿ. ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ ಹೇಗೆ ಅನಿಸ್ತು ಅಂತ ನಿಮ್ಗೆ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕಾಗಿ. ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ಚಂದ್ರಶೇಖರ್ ಅವರು ಪುತ್ತೂರಿಂದ. ಸರ್ ನಮಸ್ತೆ. ನಮಸ್ತೆ ಸರ್. ಹಲೋ. ಇವತ್ತು ನಾವು ತೋರಿಸ್ತಾ ಇರುವಂತ ಆಭರಣ ನೋಡಿದ್ರ? ಕಾಸು ತಾಳಿಯನ್ನ ನಾವು ತೋರಿಸ್ತಾ ಇದ್ದೀವಿ. ನೋಡಿದ್ದೇವೆ. ಎಸ್, ಬೆಲೆ ಬಾಳುವಂತ ಹವಳ ಕೂಡ ಪೋಣಿಸಿದ್ದಾರೆ. ಜೊತೆಗೆ ಬಂಗಾರದ ಗುಂಡುಗಳಿದೆ. ಸ್ವಲ್ಪ ಉದ್ದವಾದ ಸರ. ಎಷ್ಟಿರ್ಬೋದು ಸರ್ ಇದರ ಪ್ರೈಸ್? 2,95,000. 2,95,000 ಇರ್ಬೋದು ಅಂತ ಹೇಳ್ತೀರಾ? ಹೌದು. ಎಸ್, ಮೊದಲು ಕಾಲ್ ಮಾಡಿದಿರಲ್ವಾ ಸರ್ ನೀವು? ಇಲ್ಲ, ಫಸ್ಟ್ ಟೈಮ್ ಮಾಡ್ತೀವಿ. ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ? ಓಕೆ, ಫಸ್ಟ್ ಕಾಲರ್ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ. ಒಂದು ವೇಳೆ ಇದರ ನಿಖರವಾದ ಬೆಲೆನ ನೀವು ಗೆಸ್ ಮಾಡಿಲ್ಲ ಅಂತಂದ್ರೂ ಬೇಜಾರಾಗಬೇಡಿ. ನಿಮಗೂ ಕೂಡ ಒಂದು ವಿಶೇಷವಾದ ಬಹುಮಾನವನ್ನು ಮಂಗಳೂರು ಜ್ಯುವೆಲ್ಸ್ ಅವರು ಕೊಡ್ತಾರೆ. ಸೊ ಮಿಸ್ ಮಾಡದೆ ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ. ಓಕೆನಾ? ಕಾರ್ಯಕ್ರಮವನ್ನು ಕೊನೆಯವರೆಗೂ ನೋಡಿ. ಕೊನೆಯಲ್ಲಿ ನಾವು ಇದರ ನಿಖರವಾದ ಬೆಲೆನ ಅನೌನ್ಸ್ ಮಾಡ್ತೀವಿ. ಓಕೆ? ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್ ಕಾಲ್ ಮಾಡಿದ್ದಕ್ಕಾಗಿ. ಎಸ್, ಕಂಟಿನ್ಯೂಸ್ ಕರೆಗಳು ಬರ್ತಾ ಇದೆ ಸರ್. ಆದರೆ ಏನು ಮಾಡೋದು, ನಮ್ಮ ಒಂದು ವೀಕ್ಷಕ ಬಾಂಧವರನ್ನ ನಿರಾಶರನ್ನಾಗಿಸೋದು ನಮಗೂ ಕೂಡ ಇಷ್ಟ ಇಲ್ಲ. ಯಾಕಂದರೆ ತುಂಬ ಇಂಟ್ರೆಸ್ಟಲ್ಲಿ ಒಂದು ಶುಕ್ರವಾರದ ಸಂಜೆ 6:30 ಯಾವಾಗ ಆಗುತ್ತೆ ಅಂತ ಕಾಯ್ತಾ ಅವ್ರು ಕರೆಯನ್ನು ಮಾಡ್ತಾರೆ. ಕೆಲವರಿಗೆ ಕರೆ ಸಿಗೋದಿಲ್ಲ ಅನ್ನೋ ಬೇಜಾರು ಕೂಡ ಇರುತ್ತೆ. ಸೊ ನಿಮ್ಮನ್ನು ಕಾಯಿಸೋದಿಲ್ಲ, ನಾನು ಕಾಲನ್ನು ಕನೆಕ್ಟ್ ಮಾಡ್ತಾ ಹೋಗ್ತೀನಿ. ಹಲೋ 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 ಮೇಡಮ್, ನಮಸ್ತೆ. ನಮಸ್ತೆ. ಎಲ್ಲಿಂದ? ಬೆಳ್ತಂಗಡಿಯಿಂದ. ಹಾ, ಓಕೆ, ಫೈನ್. ಈ ವಾಯ್ಸ್ ನನಗೆ ಗೊತ್ತಾಗಿದೆ. ಹಲೋ. ಎಸ್, ಒಂದು ಹವಳದಿಂದ ಪೋಣಿಸಿರುವಂತಹ ಸರ ಇದೆ. ಓಕೆ, ನೋಡಿದ್ರಾ? ನೋಡಿದೆ. ಓಕೆ, ಬೆಲೆ ಗೆಸ್ ಮಾಡೋದಾ? ಓಕೆ, ಹೇಳಿ ಎಷ್ಟಿರ್ಬೋದು ಇದ್ರ ಬೆಲೆ? 4,26,000. 4,26,000ನಾ? ಹೌದು ಹೌದು. 4,26,000. ವಸುಧಾ ಅವರು ಬೆಳ್ತಂಗಡಿಯಿಂದ ಕರೆ ಮಾಡಿ ಹೇಳ್ತಾ ಇದ್ದಾರೆ 4,26,000 ಇರ್ಬೋದು ಅಂತ.
ಹೌದು ಹೌದು ವಸುದವ್ರು ಫಸ್ಟ್ ಟೈಮ್ ಕಾಲ್ ಮಾಡ್ತಾ ಇರೋದಾ? ಹೌದು ಹೌದು ಮೇಡಮ್. ಹೌದಾ? ಓಕೆ, ನಿಮಗೆ ಮಂಗಳೂರು ಜ್ಯುವೆಲ್ಸ್ ಕಡೆಯಿಂದ ಒಂದು ವಿಶೇಷವಾದ ಬಹುಮಾನ ಕಾಯ್ತಾ ಇರುತ್ತೆ. ಸರಿ. ಮಿಸ್ ಮಾಡದೆ ಪುತ್ತೂರಿಗೆ ಬಂದು ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ ನಿಮ್ಮ ಪ್ರೈಸ್ ಅನ್ನ ತಗೊಳ್ಳಿ. ಓಕೆ 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 ಮೇಡಮ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ, ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ವಿನೀತ್ ವಿಟ್ಲ. ಹೆಲೋ 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 ವಿನೀತ್ ಅವರೇ, ಕಾಲ್ ಮಾಡಿದಿರಿ, ಮಾತಾಡಿ. ಬೇರೆ ಕಾಲರ್ ವೇಟ್ ಮಾಡ್ತಾ ಇರ್ತಾರೆ. ಹೆಲೋ. ಹಲೋ, ಇದು ಬೆಲೆ 3,85,000. ಯಪ್ಪ ಯಪ್ಪ ಯಪ್ಪ, ಯಾರಿದು? ಸ್ಕೂಲಿಗೆ ರಜೆ ಕೊಟ್ಟಿದ್ದಾರೆ ಅಂತ ಇಷ್ಟು ಜೋಶ ಹೇಗೆ? ಹೌದು, ನಾವು 2 ಸರ್ತಿ ಬಂದಿದ್ದೇವೆ ನಿಮ್ಮ ಶಾಪಿಗೆ ಮತ್ತು ಎಲ್ಲ ಪರ್ಚೇಸ್ ಎಲ್ಲ ಮಾಡಿ ತಗೊಂಡಿದ್ದೇವೆ. ಚೋ 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 ಚೋ, ಯಾರು ನೀವೇ ಬಂದಿದ್ದಾ? ನಾನಲ್ಲ, ನನ್ನ ಅಪ್ಪ ಬಂದದ್ದು. ಅಪ್ಪ ಬಂದಿದ್ದಾ? ಈಗ ಅಪ್ಪ ಎಲ್ಲಿ? ಅಪ್ಪ ಎಲ್ಲಿ ಮಾರ್ರೆ? ಅಪ್ಪ ಇಲ್ಲೇ ಇದ್ದಾರೆ. ಹೌದಾ? ಓಕೆ, ಮಳೆ ಉಂಟಾ? ಮಳೆ ಉಂಟು. ಹೌದಾ? ನಮ್ಗೆ ಫುಲ್ ಗುಡುಗು ಬಂದಾಗ ಆಯ್ತು ಈಗ. ವಿನೀತ್ ಅವ್ರು ಮಾತಾಡಿದ್ದ ಇದು? ಯಾವ ಕ್ಲಾಸು? 7th. 7th? ಓಹೋ, ಎಷ್ಟು ಹೇಳಿದ್ರಿ? ಇದ್ರ ರೇಟ್ ಎಷ್ಟು? 3,85,000. 3,85,000ನಾ? ಓಕೆ, ನೋಡೋಣ, ಕಾರ್ಯಕ್ರಮದ ಕೊನೆಯಲ್ಲಿ ಹೇಳ್ತೀವಿ ಇದ್ರ ನಿಖರವಾದ ಬೆಲೆ ಎಷ್ಟು ಅಂತ. ನಿಮ್ ವಾಯ್ಸ್ ಕೇಳಿ ತುಂಬಾ ಖುಷಿ ಆಯ್ತಪ್ಪ. ಆಯ್ತಾ? ಡಿಸಿಗೆ ಹೇಳ ನಾಳೆನೂ ರಜೆ ಕೊಡಿ ಅಂತ. ಆಯ್ತಾಯ್ತು, ಕೇಳಿ. ಬರ್ತೀರಾ ಮಂಗಳೂರು ಜ್ಯುವೆಲ್ಸ್ಗೆ? ಎಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಕರೆ ಮಾಡ್ತಾ ಇರಿ. ಪ್ರತಿ ಶುಕ್ರವಾರ 6:30ಕ್ಕೆ ಈ ಕಾರ್ಯಕ್ರಮ ನೇರ ಪ್ರಸಾರ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಫುಲ್ ಜೋಶಲ್ಲಿದ್ದಾರೆ. ಖುಷಿ ಆಯ್ತು, ನಮಗೂ ಸ್ವಲ್ಪ ಜೋಶ್ ಬಂತು. ಎಸ್, ನೆಕ್ಸ್ಟ್ ಕಾಲರ್ ಯಾರು? ಹೆಲೋ. ಹಲೋ, ನಮಸ್ತೆ ಮೇಡಮ್. ಮಂಜುಳಾ ಅವ್ರು ಹಿರೇಬಂಡಾಡಿಯಿಂದ. ಹೌದು ಮೇಡಮ್, ಆಯ್ತಾ ಸಂಜೆ ತಿಂಡಿ ಕಾಫಿ ಎಲ್ಲ? ಆಯ್ತಾಯ್ತು. ಮಳೆಗೆ ಏನಾದ್ರೂ ಸ್ಪೆಷಲ್ ಮಾಡಿದ್ರಾ? ಏನಿಲ್ಲ. ಏನು ಇಲ್ವಾ? ನಾವು ಬರಲ್ಲ, ಹೇಳಿಪ್ಪ. ಬಂದ್ರೆ ಮಾಡ್ತೇವೆ ನಾವು. ಬಂದ್ರೆ ಮಾಡ್ತೀರಾ? ನೆಕ್ಸ್ಟ್ ಶುಕ್ರವಾರ ನಿಮ್ಮ ಮನೆಗೆ ಬರೋದಾಯ್ತಾ? ಓಕೆ, ಇವತ್ತಿನ ಆಭರಣ ನೋಡಿದ್ರಾ? ನೋಡ್ದೆ. ಇವತ್ತು ಕಾಸು ತಾಳಿಯನ್ನ ತೋರಿಸ್ತಾ ಇದ್ದೀವಿ ಮೇಡಮ್. ಸ್ವಲ್ಪ ತೂಕ ಇರುತ್ತೆ, ಯಾಕಂದ್ರೆ ಬೆಲೆ ಬಾಳುವಂತ ಹವಳ ಪೊಣ್ಸಿದ್ದಾರೆ. ಜೊತೆಗೆ ಗುಂಡು ಕೂಡ ಬಂಗಾರದ ಗುಂಡಿದೆ, ಸ್ವಲ್ಪ ವೆಯ್ಟ್ ಇರುತ್ತೆ. ಜೊತೆಗೆ ಅದು ಸ್ವಲ್ಪ ಉದ್ದವಾಗಿದೆ ಕೂಡ. ಎಷ್ಟಿರ್ಬೋದು ಇದ್ರ ಬೆಲೆ? 3,21,000. 3,21,000. ಮಂಜುಳಾ ಅವರು ಹಿರೇಬಂಡಾಡಿಯಿಂದ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ 3,21,000 ಇರ್ಬೋದು ಅಂತ. ಮೇಡಮ್, ಲಾಸ್ಟ್ ಟೈಮ್ ಕಾಲ್ ಮಾಡಿದ್ರಿ, ನಿಮ್ಗೊಂದು ಸ್ಪೆಷಲ್ ಗಿಫ್ಟ್ ಇತ್ತು, ತಗೊಂಡ್ರಾ? ತಗೊಂಡಿದ್ದೇನೆ ನಾನು. ತಗೊಂಡಿದ್ದೀರಾ? ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ ಖುಷಿ ಆಯ್ತಾ? ಖುಷಿ ಆಯ್ತು. ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ, ಮಾಹಿತಿ ಕೊಡ್ತಾರೆ. ಹೌದಾ? ಖುಷಿ ಆಯ್ತಾ? ಬೇರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ಬೋದಾ ಹೋಗಿ ಮಂಗಳೂರು ಜ್ಯುವೆಲ್ಸ್ಗೆ ಅಂತ? ಹೇಳ್ಬೋದು. ಹೌದಾ? ಹೇಳಿದೀರಾ? ಓ, ಸೂಪರ್. ಓಕೆ. ನೀವು ಕೂಡ ಹೋಗಿ ಆಭರಣವನ್ನ ಪರ್ಚೇಸ್ ಮಾಡಿ. ಅಲ್ಲಿ ಕೂಡ ಒಂದು ಅದೃಷ್ಟ ಪರೀಕ್ಷೆಗೆ ಒಂದು ಆಭರಣವನ್ನ ಇಟ್ಟಿದ್ದಾರೆ. ನೀವು ಅದರ ತೂಕವನ್ನ ನೀವು ಅದೃಷ್ಟ ಚೀಟಿಯಲ್ಲಿ ಬರೆದು ಹಾಕಿದ್ರೆ ಒಂದು ವಜ್ರದ ಮೂಗುತಿ ನಿಮಗೆ ಸಿಗತ್ತೆ. ಓಕೆನಾ? ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕಾಗಿ. ನೆಕ್ಸ್ಟ್ ಕಾಲರ್ ಕೂಡ ರೆಡಿ ಇದ್ದಾರೆ. ತುಂಬಾ ಎಂಗೇಜ್ ಬರ್ತಾ ಇದೆ ಕಾಲ್ಗಳು, ಕಂಟಿನ್ಯೂಸ್ ಕರೆಗಳು ಬರ್ತಾ ಇದೆ. ಎಸ್, ಯಾರು ನೆಕ್ಸ್ಟ್ ಕಾಲರ್? ಹೆಲೋ, ಚಂದ್ರಾವತಿ ಅವರು ಸವಣೂರಿಂದ. ಮೇಡಮ್ ನಮಸ್ತೆ. ನಮಸ್ತೆ, ಹೇಳಿ ಮ್ಯಾಮ್. ಹೇಗಿದ್ದೀರಾ? ಏನ್ ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿದೀರಾ? ಹೇಗ ಅನಿಸ್ತು? ಪುತ್ತೂರಿಗೆ ಬಂದಿದ್ದೇವೆ ಸರ್, ಮದುವೆ ಮೇಡಮ್. ಓಕೆ, ಮಂಗಳೂರು ಜ್ಯುವೆಲ್ಸ್ ಹೋಗಿದ್ರಿ ಹಾಗಾದ್ರೆ? ಹೌದು. ಹೇಗ ಅನಿಸ್ತು? ನಿಮ್ಗೆ ಹೇಗ ಅನಿಸ್ತು ಅಲ್ಲಿ ಹೋದಾಗ? ಚೆನ್ನಾಗಿತ್ತು ಮೇಡಮ್. ಖುಷಿ ಆಯ್ತಾ? ಖುಷಿ ಆಯ್ತು. ಖುಷಿ ಆಗಿರುತ್ತೆ, ಇಲ್ಲಾಂದ್ರೆ ಇವತ್ತು ಕಾಲ್ ಮಾಡಲ್ಲ ನೀವಲ್ವಾ? ಹೌದು. ಓಕೆ, ಇವತ್ತಿನ ಆಭರಣ ನೋಡಿದ್ರಾ? ನೋಡಿದೆ ಮೇಡಮ್. ಓಕೆ, ಎಷ್ಟಿರ್ಬೋದು ಇದ್ರ ಬೆಲೆ? 5,37,000 ಮೇಡಮ್. 5,37,000. 5,37,000. ಚಂದ್ರಾವತಿ ಅವರು ಸವಣೂರಿಂದ ಕರೆ ಮಾಡಿ ಹೇಳ್ತಾ ಇದ್ದಾರೆ 5,37,000. ಹೌದು ಮೇಡಮ್. ಓಕೆ, ನೋಡೋಣ ಮ್ಯಾಮ್, ಕಾರ್ಯಕ್ರಮದ ಕೊನೆಯಲ್ಲಿ ಅನೌನ್ಸ್ ಮಾಡ್ತೀವಿ ಇದ್ರ ಬೆಲೆ ಎಷ್ಟು ಅಂತ. ನಮಗೂ ಗೊತ್ತಿಲ್ಲ. ಸೊ ಆದ್ರೂ ಕೂಡ ನಿಮ್ಗೊಂದು ವಿಶೇಷವಾದ ಬಹುಮಾನ ಸಿಗುತ್ತೆ. ಮತ್ತೆ ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ ಕೊನೆಗೆ ಒಂದು ದೊಡ್ಡ ಚಿನ್ನದ ಸರವನ್ನ ಏನಾದ್ರೂ ತಗೊಳ್ಳಿ ಅಲ್ಲಿಂದ. ಓಕೆನಾ? ಓಕೆ, ಸ್ಪೆಷಲ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ನಿಮ್ಗಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಕರೆ ಮಾಡಿದ್ದಕ್ಕಾಗಿ. ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಹೆಲೋ, ಅಶ್ವಿನಿ ಅವರು ಸವಣೂರಿಂದ. ಎಸ್, ಸವಣೂರು ಕಂಟಿನ್ಯೂಸ್ ಕರೆ ಮಾಡಿದೆ. ಒಟ್ಟೊಟ್ಟಿಗೆ ಇದ್ದೀರಾ ಹೇಗೆ?
ಹಲೋ. ಹಲೋ ಅಶ್ವಿನಿ ಅವರೇ, ಹೌದು. ಸವಣೂರಿಂದ ಈಗಾಗಲೇ ಚಂದ್ರಾವತಿ ಅವ್ರು ಕಾಲ್ ಮಾಡಿದ್ರು, ಈಗ ಸವಣೂರಿಂದ ಅಶ್ವಿನಿ ಅವ್ರು ಕಾಲ್ ಮಾಡ್ತಾ ಇದ್ದೀರಿ. ಹೌದು. ಎಸ್ ಮೇಡಮ್, ಸ್ವಲ್ಪ ಜೋರಾಗಿ ಮಾತಾಡಿ. ತಿಂದಿಲ್ವಾ ಸಾಯಂಕಾಲದ್ದು ಕಾಫಿ ಟೀ? ಎಂತ ಮೇಡಮ್? ಸಾಯಂಕಾಲ ತಿಂಡಿ ಕಾಫಿ ಏನೋ ಆಗಿಲ್ವಾ ಮ್ಯಾಮ್? ಸ್ವಲ್ಪ ಜೋರಾಗಿ ಮಾತಾಡಿ. ಆಯ್ತು. ಅಪ್ಪ. ನೆಟ್ವರ್ಕ್ ಸಿಕ್ತಿಲ್ಲ ಮೇಡಮ್. ಹೌದಾ, ನೆಟ್ವರ್ಕೇ ಸಿಗಲ್ಲ. ಇನ್ನು ನೀವು ಸ್ವಲ್ಪ ಸಣ್ಣಕ್ಕೆ ಮಾತಾಡಿದ್ರೆ ಹೇಗೆ? ಜೋರ್ ಮಾತಾಡ್ತಿದ್ದೇನೆ. ಹೌದಾ, ಹೌದು. ಓಕೆ, ಕೇಳಿಸ್ತಾ ಉಂಟು ಈಗ. ಹೇಳಿ ಮ್ಯಾಮ್, ಎಷ್ಟಿರ್ಬೋದು ಈ ಒಂದು ಆಭರಣದ ಬೆಲೆ? 5,80,000. 5,80,000. ಅಶ್ವಿನಿ ಅವರು ಸವಣೂರಿಂದ ಕರೆ ಮಾಡಿ ಹೇಳ್ತಾ ಇದ್ರೆ 5,80,000 ಅಂತ. ಮಂಗಳೂರು ಜ್ವೆಲ್ಸ್ಗೆ ವಿಸಿಟ್ ಮಾಡಿದ್ರೆ ಅಶ್ವಿನಿ ಅವರೇ? ಮಾಡಿದ್ದೇನೆ. ಮಾಡಿದ್ರಾ? ಖುಷಿ ಆಯ್ತಾ? ಖುಷಿ ಆಯ್ತು. ಏನಾ ತಗೊಂಡ್ರಾ? ನಿಮ್ಮ ಗಿಫ್ಟ್ ಮಾತ್ರ ತಗೊಂಡ್ರಾ? ಇಲ್ಲ, ಗಿಫ್ಟ್ ಮಾತ್ರ ತಗೊಂಡದ್ದು. ಹೌದಾ, ತಗೊಳ್ಳೋ ಪ್ಲಾನ್ ಇದೆಯಾ? ಖುಷಿ ಆಯ್ತಾ ಅಲ್ಲಿ ಆಭರಣ ನೋಡಿ? ಖುಷಿ ಆಯ್ತು ಮೇಡಮ್. ಖುಷಿ ಆಯ್ತಾ? ಹೋಗ್ಬೋದು ಅಂತ ಅನಿಸ್ತಾ? ಹೋಗ್ಬೋದು. ಒಳ್ಳೊಳ್ಳೆ ಸ್ಕೀಮ್ಗಳನ್ನ ಇಟ್ಟಿದ್ದಾರೆ, ಮಾನ್ಸೂನ್ ಆಫರ್ ಇಟ್ಟಿದ್ದಾರೆ. ನಿಮ್ಮ ಫ್ರೆಂಡ್ಸ್ ಅನ್ನು ಕೂಡ ಕರ್ಕೊಂಡು ಹೋಗಿ. ಆಯ್ತು ಮೇಡಮ್. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕಾಗಿ. ಪ್ರತಿ ಶುಕ್ರವಾರ ಈ ಕಾರ್ಯಕ್ರಮ ನೇರ ಪ್ರಸಾರ ಆಗುತ್ತೆ, ಮಿಸ್ ಮಾಡದೆ ಕರೆ ಮಾಡಿ. ಓಕೆನಾ? ಆಯ್ತು. ಎಸ್, ಥ್ಯಾಂಕ್ ಯು ಸೋ ಮಚ್. ಎಸ್ ಎಸ್, ನೆಕ್ಸ್ಟ್ ಕಾಲರ್ ಕೂಡ ರೆಡಿ ಇದ್ದಾರೆ, ಮಾತನಾಡಿಸ್ತೀನಿ. ಹಲೋ, ಧನಂಜಯ್ ಅವರು ಕುಂತೂರಿಂದ. ಸರ್ ನಮಸ್ತೆ. ನಮಸ್ತೆ. ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ನಮಸ್ತೆ. ಏನ್ ತಿಂದ್ರಿ ಸಾಯಂಕಾಲ? ಸಾಯಂಕಾಲ ಸ್ವಲ್ಪ ಮಳೆಗೆ ಏನು ಸ್ವಲ್ಪ ಬಿಸಿ ಬಿಸಿ ಏನೋ ತಿಂದ್ರಾ? ಬಿಸಿ ಮಸಾಲ ಪುರಿ ತಿಂದೆ. ಮಸಾಲ ಪುರಿ ಎಲ್ ಮನೆಯಲ್ಲೇ ಮಾಡಿದ್ರಾ? ಖಾಲಿ ಆಯ್ತು, ಒಂದೇ ತಿಂದಿದ್ದು. ಸರ್ ನಮ್ಗೂ ಹೊಟ್ಟೆ ಹಸಿತಾ ಇದೆ, ಯಾಕೆ ಒಳ್ಳೊಳ್ಳೆ ಹೆಸರು ಹೇಳ್ತೀರಾ? ಓಕೆ, ಸ್ಪೆಷಲ್ ಏನೋ ತಿನ್ಬೋದು ಅಲ್ಲಿ. ಸ್ಪೆಷಲ್ ನಮಗೆ ಇಲ್ಲಿ ಅದು ಮಾತ್ರ ಸಿಗೋದು, ಮಸಾಲ ಪುರಿ ಮಾತ್ರ. ನೀವು ಪುತ್ತೂರಲ್ಲಿ ಇದ್ದೀರಲ್ಲ, ಪಿಜ್ಜಾ ಬರ್ಗರ್ ಆ ತರ ಸಿಗುತ್ತೆ. ಓ ಹಾಗೆ, ಓಹೋ ಹಾಗೆ, ಸರಿ ಸರಿ. ಆಯ್ತು, ಬನ್ನಿ ನಿಮ್ಗೂ ಕೊಡ್ಸೋಣ ಇಲ್ಲಿ. ಓಕೆ ಮೇಡಮ್. ಓಕೆ, ಧನಂಜಯ್ ಅವರ ಇವತ್ತಿನ ಆಭರಣ ನೋಡಿದ್ರಾ? ನೋಡಿದೆ ಮೇಡಮ್. ಓಕೆ, ಎಷ್ಟಿರ್ಬೋದು ಇದ್ರ ಬೆಲೆ? ಒಂದು 4,65,000. 4,65,000. ನೀವು ಫಸ್ಟ್ ಟೈಮ್ ಕಾಲ್ ಮಾಡಿದ್ದು ಅನ್ಸುತ್ತಲ್ವಾ? ಹೌದು ಮೇಡಮ್. ಎಸ್, ನೀವು ಫಸ್ಟ್ ಟೈಮ್ ಕಾಲ್ ಮಾಡಿದಿರಿ. ನೀವೇನಾದ್ರೂ ನಿಜವಾದ ಬೆಲೆನ ಹೇಳಿಲ್ಲ ಅಂತಂದ್ರೆ ಬೇಜಾರಾಗಬೇಡಿ. ಮಂಗಳೂರು ಜ್ವೆಲ್ಸ್ ಅವರು ಕಾಲ್ ಮಾಡಿದ ಎಲ್ಲರಿಗೂ ಕೂಡ ಒಂದು ಪ್ರೈಸ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಕುಂತೂರಿಂದ ಪುತ್ತೂರಿಗೆ ಬಂದು ಮಂಗಳೂರು ಜ್ವೆಲ್ಸ್ಗೆ ವಿಸಿಟ್ ಮಾಡಿ ನಿಮ್ಮ ಪ್ರೈಸ್ ತಗೊಳ್ಳಿ. ಓಕೆನಾ? ಓಕೆ. ಎಷ್ಟು ಗ್ರಾಮ್ ಇದೆ ಅಂತ ಹೇಳಿದ್ರೆ ಮತ್ತೆ ಪರ್ಫೆಕ್ಟ್ ಹೇಳ್ಬೋದು. ಹಾಗೆ ಯಾವುದು? ಎಷ್ಟು ಗ್ರಾಮ್ ಇದೆ ಅಂತ ಹೇಳಿದ್ರೆ ಪರ್ಫೆಕ್ಟ್ ಆಗಿ. ಸರ್ ಅಷ್ಟು ಹೇಳಿದ್ರೆ ಯಾರು ಹೇಳಲ್ವಾ ಸರ್? ನೀವು ಒಳ್ಳೆ ಥ್ಯಾಂಕ್ ಯು ಸರ್ ಕಾಲ್ ಮಾಡಿ. ಓಕೆ, ಕಾರ್ಯಕ್ರಮದ ಕೊನೆವರೆಗೂ ನೋಡ್ತಾ ಇರಿ. ಓಕೆನಾ? ಕಾರ್ಯಕ್ರಮದ ಕೊನೆಯಲ್ಲಿ ಪ್ರೈಸನ್ನ ನಾವು ಅನೌನ್ಸ್ ಮಾಡ್ತೀವಿ. ಓಕೆ, ನಾವೇ ಒಂದು ಕ್ಲೂ ಕೊಟ್ರೆ ನೀವು ನಮಗೊಂದು ಕ್ಲೂ. ಆಯ್ತು, ನೆಕ್ಸ್ಟ್ ಕಾಲರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಭಾಸ್ಕರ್ ಅವರು ಇಸ್ಲಾಂಪಾಡಿಂದ ಕರೆ ಮಾಡಿದ್ದಾರೆ. ಹಲೋ ಸರ್, ನಮಸ್ತೆ. ಹಲೋ ಭಾಸ್ಕರ್ ಅವರೇ, ನಮಸ್ತೆ. ನಮಸ್ತೆ ಮೇಡಮ್. ಅಪ್ಪ, ಫುಲ್ ಜೋಶ್ ಅಲ್ಲಿದ್ದೀರಿ. ಹೌದು, ಹೇಳಿ. ಏನ್ ಖುಷಿ ಆಯ್ತಾ ಹವಳದ್ ಸರ ನೋಡಿ? ಕಾಸ್ತಾಳಿ ತೋರಿಸ್ತಾ ಇದೀವಿ. ಖುಷಿ ಆಯ್ತು. ಹೌದು ಮೇಡಮ್, ಖುಷಿ ಆಯ್ತಾ? ಓಕೆ, ಆ ಖುಷಿಯಲ್ಲಿ ಬೆಲೆ ಹೇಳೋದಾ? ಬೆಲೆ 3,42,500. 3,42,500. ಹೌದು ಮೇಡಮ್. ಓಕೆ, ನೀವು ಫಸ್ಟ್ ಟೈಮ್ ಕಾಲ್ ಮಾಡಿದ್ದು ಅಂತ ಅನ್ಸುತ್ತೆ ನನಗೆ. ಹೌದು, ಫಸ್ಟ್ ಟೈಮ್ ಮಾಡಿದ್ದು ಮೇಡಮ್. ಅಲ್ವಾ? ಓಕೆ, ನೋಡಿದ್ರಾ ಕಾರ್ಯಕ್ರಮ ನಮ್ದು? ನೋಡ್ತಾ ಇದ್ದೇನೆ. ನೋಡ್ತಾ ಆಯ್ತಾ? ಖುಷಿ ಆಯ್ತಾ? ಪ್ರೋಗ್ರಾಮ್ ಹೇಗಿದೆ? ಖುಷಿಯಾಗಿದೆ ಮೇಡಮ್. ಹೇಳ್ಬೇಕು ನೀವು. ಇದು ಮಾಡಿದ್ದು ಯಾವ ಸರ್? ಅದಕ್ಕೋಸ್ಕರವೇ ಟ್ರೈ ಮಾಡಿದ್ದು. ಹೌದಾ, ಸೂಪರ್. ನಮಗೂ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಇನ್ನು ಕಂಟಿನ್ಯೂಸ್ ಕರೆ ಮಾಡ್ತೀರಿ ಅಂತ ಅನ್ಕೊಳ್ತೀನಿ ಎಲ್ಲ ಸಂಚಿಕೆಗೂ. ಓಕೆ. ಓಕೆ, ಮಂಗಳೂರು ಜ್ವೆಲ್ಸ್ಗೆ ವಿಸಿಟ್ ಮಾಡಿ ಸರ್. ನೀವು ಫಸ್ಟ್ ಕಾಲರ್ ಕೂಡ. ನಿಮಗೆ ನೀವು ನಿಖರವಾದ ಬೆಲೆ ಹೇಳಿಲ್ಲ ಅಂತ ಅಂದ್ರೆ ಒಂದು ಸ್ಪೆಷಲ್ ಗಿಫ್ಟ್ ಇದೆ. ಓಕೆ. ಜೊತೆಗೆ ನಿಮಗೆ ಯಾರಿಗಾದ್ರೂ ಸ್ಪೆಷಲ್ ಗಿಫ್ಟ್ ಕೊಡ್ಬೇಕು ಅಂತ ಇದ್ರೆ ಅಲ್ಲಿ ಚೆನ್ನಾಗಿರುವಂತ ಚಿನ್ನಾಭರಣ ಇದೆ. ಯಾರಿಗಾದ್ರೂ ನಿಮ್ಗೆ ಚಿನ್ನದಂತ ಮನ್ಸಿರೋ ಯಾರಿಗಾದ್ರೂ ಕೊಡ್ಬೇಕು ಅನ್ಸಿದ್ರೆ ಕೊಡಿ ಸರ್, ತಗೊಂಡು. ಚಿನ್ನದಂತ ಮನಸ್ಸು ಮಿಸ್ಸಸ್ಗೆ ಮಾತ್ರ ಇರೋದು ನಮ್ದು. ಮಿಸ್ಸಸ್ ಆಯ್ತು ಬಿಡಿ, ಅವ್ರಿಗೂ ಕೊಡ್ಬೇಕಲ್ವಾ? ಹೌದು. ಅಲ್ಲ, ನೀವು ಯಾರಿಗಾದ್ರೂ ಅಂತ ಹೇಳಿದ್ರಲ್ಲ, ಯಾರಿಗಾದ್ರೂ ಕೊಡುದಿಲ್ಲ ನಾನು. ಅವರು ಕೂಡ ಅದ್ರಲ್ಲಿ ಸೇರಿದ್ರಲ್ಲ ಸರ್, ಚಿನ್ನದಂತ ಮಡದಿಗೆ ಕೊಡಿ. ಓಕೆ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮನಸ್ಸು ಗೆದ್ರಿ ಬಿಡಿ.
ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ ಅಂತ ಅನ್ಸುತ್ತೆ. ಎಸ್, ರೂಪೇಶ್ ಅವ್ರು ಏನು ಬರೀ ಹೆಣ್ಮಕ್ಳಿಗೆ ಚಿನ್ನ ಬೇಡವಾ? ಕಂಟಿನ್ಯೂಸ್ ಆಗಿ ಗಂಡು ಮಕ್ಳೇ ಕರೆ ಮಾಡ್ತಾರೆ. ರೂಪೇಶ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಎಸ್, ನೀವು ಕೂಡ ಫಸ್ಟ್ ಕಾಲರ್ ಅಲ್ವಾ? ಹೌದು. ಎಸ್ ಸರ್, ಓಕೆ. ಇವತ್ತಿನ ಚಿನ್ನ ನೋಡಿದ್ರಾ? ಕಾಸು ತಾಳಿ ತೋರಿಸ್ತಾ ಇದೀವಿ. ನೋಡ್ತಿದ್ದೆ. ಏನ್ ಸರ್? 5,75,000. 5,75,000ನಾ? ಹೌದು. ಓಕೆ, 5,75,000 ರೂಪೇಶ್ ಅವರು ಹೇಳ್ತಾ ಇದಾರೆ. ಓಕೆ, ಗೊತ್ತಿಲ್ಲ ಸರ್, ಕಾರ್ಯಕ್ರಮದ ಕೊನೆಯಲ್ಲಿ ಅನೌನ್ಸ್ ಮಾಡ್ತೀವಿ ನಾವು ಎಷ್ಟು ಅಂತ ರೇಟ್ ಇದ್ರದ್ದು. ಓಕೆನಾ? ಮಂಗಳೂರು ಜ್ವೆಲ್ಸ್ ಅವರು 31 ವರ್ಷಗಳಿಂದ ಬ್ಯಾಂಗ್ಳೂರಲ್ಲಿ ನಮ್ಮ ಗ್ರಾಹಕರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ. ಜೊತೆಗೆ ಈಗ ಪುತ್ತೂರಿನಲ್ಲಿ ಅವರ 2ನೇ ಶಾಖೆಯನ್ನ ಆರಂಭ ಮಾಡಿದ್ದಾರೆ. ಸರ್, ನೀವು ತುಂಬಾ ಹತ್ರದಲ್ಲಿದ್ದೀರಿ. ನಾಳೆನೆ ಹೋಗಿ ಮಂಗಳೂರು ಜ್ಯುವೆಲ್ಸ್ ಇಂದ ನಿಮ್ಗೊಂದು ಸ್ಪೆಷಲ್ ಗಿಫ್ಟ್ ಇದೆ, ಅದನ್ನು ತಗೊಳ್ಳಿ. ಇನ್ಯಾರಿಗೂ ಗಿಫ್ಟ್ ಕೊಡಬೇಕು ಅಂತಂದ್ರೆ ಅಲ್ಲಿ ಚಿನ್ನ ಕೂಡ ಸಿಗುತ್ತೆ ಸರ್. ಸ್ವಲ್ಪ ತುಂಬಾ ಕಡಿಮೆ ರೇಟಿಗೆ ಕೊಡ್ತಾ ಇದ್ದಾರೆ, ವೇಸ್ಟೇಜು ಮೇಕಿಂಗ್ ಚಾರ್ಜ್ ಅಲ್ಲಿ. ಒಂದ್ಸಲ ನೋಡಿ ಸರ್, ನೋಡಿ ಬನ್ನಿ. ನೆಕ್ಸ್ಟ್ ಸಲ ಕಾಲ್ ಮಾಡಿದಾಗ ನಮಗೂ ರಿವ್ಯೂ ಕೊಡಿ, ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ ಹೇಗೆ ಅನಿಸ್ತು ಅಂತ. ಓಕೆನಾ? ಎಸ್, ರೂಪೇಶ್ ಅವರ ಕಾಲ್ ಕಟ್ ಆಯಿತು. ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಪ್ರತಿ ಶುಕ್ರವಾರ 6:30ಕ್ಕೆ ಸುದ್ದಿ ನ್ಯೂಸ್ ಪುತ್ತೂರು ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ಕಾರ್ಯಕ್ರಮ ನೇರ ಪ್ರಸಾರ ಆಗುತ್ತೆ. ಮಿಸ್ ಮಾಡದೆ ಕಾರ್ಯಕ್ರಮ ನೋಡಿ ನಾವು ಮಂಗಳೂರು ಜ್ವೆಲ್ಸ್ ಕಡೆಯಿಂದ ತೋರಿಸ್ತಾ ಇರುವಂಥ ಆಭರಣದ ನಿಖರವಾದ ಬೆಲೆಯನ್ನು ಗೆಸ್ ಮಾಡಿ ಅದರ ಪ್ರೈಸನ್ನು ನಮಗೆ ತಿಳಿಸಿ. ಮಂಗಳೂರು ಜ್ವೆಲ್ಸ್ ಕಡೆಯಿಂದ ನೀವು ಅದೃಷ್ಟವಂತರಾಗಿದ್ದರೆ ಒಂದು ವಿಶೇಷ ಬಹುಮಾನ ನಿಮಗೆ ಸಿಗುತ್ತೆ. ಜೊತೆಗೆ ನೀವು ಯಾರೇ ಕಾಲರ್ ಆಗಿದ್ರೂ ಕೂಡ ಬೇಜಾರಾಗಬೇಡಿ, ನಾವು ನಿಖರವಾದ ಬೆಲೆಯನ್ನು ಹೇಳಲಿಲ್ಲ ಅಂತ. ನಿಮಗೂ ಕೂಡ ಮಂಗಳೂರು ಜ್ವೆಲ್ಸ್ ಅವರು ಒಂದು ಸ್ಪೆಷಲ್ ಗಿಫ್ಟನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಯಾರಿಗೆಲ್ಲ ಕರೆ ಸಿಗ್ಲಿಲ್ವೋ, ನೀವು ಗೊತ್ತು ಕಾರ್ಯಕ್ರಮ ಮುಗಿದ ಮೇಲೂ ಕಂಟಿನ್ಯೂಸ್ ಬರುವ ವಾರದವರೆಗೂ ಕರೆ ಮಾಡ್ತಾನೆ ಇರ್ತೀರಿ. ಆದರೆ ಇದು ಬರೀ 7:20 ಮಾತ್ರ ಈ ಕಾರ್ಯಕ್ರಮ ನೇರ ಪ್ರಸಾರ ಆಗುತ್ತೆ. ಸೊ ಅದರ ಒಳಗಡೆ ಕರೆಯನ್ನ ಮಾಡಿ ನಿಖರವಾದ ಬೆಲೆಯನ್ನ ಹೇಳಿ. ಯಾರಿಗೆಲ್ಲ ಅದೃಷ್ಟ ಪರೀಕ್ಷೆ ಮಾಡಲೇಬೇಕು ಅಂತ ಇದೆಯೋ, ಮಂಗಳೂರು ಜ್ಯುವೆಲ್ಸ್ ಅಲ್ಲಿ ಕೂಡ ಇಂತಹ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಅಲ್ಲಿ ಡಿಸ್ಪ್ಲೇಯಲ್ಲಿ ಒಂದು ಆಭರಣವನ್ನ ಇಟ್ಟಿದ್ದಾರೆ. ಆ ಒಂದು ಆಭರಣವನ್ನ ನೀವು ಮುಟ್ಟಿ ನೋಡಿ ತೂಕವನ್ನ ಗೆಸ್ ಮಾಡಿ ಅದೃಷ್ಟ ಚೀಟಿಯಲ್ಲಿ ಬರೆದು ಹಾಕಿದ್ರೆ ಯಾರೆಲ್ಲ ಅದೃಷ್ಟವಂತರಿದ್ದೀರೋ ನಿಮಗೆ ವಜ್ರದ ಮೂಗುತಿಯನ್ನು ಪಡ್ಕೊಳ್ಳುವಂತಹ ಒಳ್ಳೆ ಅವಕಾಶವನ್ನ ಮಂಗಳೂರು ಜ್ಯುವೆಲ್ಸ್ ಅವ್ರು ಮಾಡಿಕೊಟ್ಟಿದ್ದಾರೆ. ಸೊ ಒಂದು ಸಲ ವಿಸಿಟ್ ಮಾಡಿ. ನಮ್ಮ ಪುತ್ತೂರಿನವ್ರಿಗಂತೂ ಇದು ಸ್ವರ್ಣಾವಕಾಶ. ಜಸ್ಟ್ ವಿಸಿಟ್ ಮಾಡೋದು, ಒಂದು ಅದೃಷ್ಟ ಪರೀಕ್ಷೆಯನ್ನ ಮಾಡಿ ಬರೋದು, ವಜ್ರದ ಮೂಗುತಿಯನ್ನ ಸಿಕ್ಕಿದ್ರೆ ಹಾಕೊಂಡು ಮಿಂಚೋದು. ಹೆಲೋ, ನೆಕ್ಸ್ಟ್ ಕಾಲರ್ ಯಾರು ಅಂತ ನೋಡೋಣ. ಎಸ್, ಕಾರ್ಯಕ್ರಮ ಕೊನೆ ಹಂತಕ್ಕೆ ಬರ್ತಾ ಇದೆ. ಮಂಗಳೂರು ಜ್ಯುವೆಲ್ಸ್ ಬಗ್ಗೆ ತಿಳ್ಕೊಳ್ಳುವಂಥ ಹಲವಾರು ವಿಷಯಗಳಿದೆ. ಪ್ರತಿ ವಾರ ಕೂಡ ನಮ್ಮ ಕಾಲರ್ ಕಂಟಿನ್ಯೂಸ್ ಆಗಿ ಕರೆ ಮಾಡ್ತಾ ಇರ್ತಾರೆ. ಹಾಗಾಗಿ ನಿಮ್ಮನ್ನು ನಿರಾಸೆ ಮಾಡಿಸೋದು ನಮಗೂ ಇಷ್ಟ ಇಲ್ಲ. ಸೊ ಹಾಗಾಗಿ ಕರೆಯನ್ನು ಸ್ವೀಕರಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇರ್ತೀವಿ. ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತಾದರೆ ದಯವಿಟ್ಟು ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ. ಒಳ್ಳೊಳ್ಳೆ ಆಭರಣಗಳು ನಿಮಗೋಸ್ಕರ ಕಾಯ್ತಾ ಇರುತ್ತೆ. ಎಸ್, ನಮ್ಮನೆ ಲಾಸ್ಟ್ ಕಾಲರ್ ಯಾರು ಅಂತ ನೋಡೋಣ. ಹೆಲೋ ಹೆಲೋ. ಎಸ್, ಕರೆ ಕಂಟಿನ್ಯೂಸ್ ಆಗಿ ಬರ್ತಾ ಇರೋದ್ರಿಂದ ಒಂದು ಸ್ವಲ್ಪ ಅಡಚಣೆ ಆಗುತ್ತೆ. ದಯವಿಟ್ಟು ಏನಾದರೂ ಆ ಥರದ ಅಡಚಣೆ ಆದರೆ ಬೇಜಾರಾಗಬೇಡಿ, ಕಾರ್ಯಕ್ರಮ ಕೊನೆ ಹಂತಕ್ಕೆ ಬಂದಾಯಿತು. ಎಸ್, ನಾವು ಕೂಡ ತುಂಬ ಕುತೂಹಲದಿಂದ ಕಾಯ್ತಾ ಇರುವಂತಹ ಈ ಒಂದು ಕಾಸು ತಾಳಿಯ ಈ ಒಂದು ಆಭರಣದ ಬೆಲೆ ಎಷ್ಟಿರಬಹುದು ಅಂತ ತಿಳ್ಕೊಳ್ಳುವಂಥ ಕುತೂಹಲ ನಮಗೂ ಕೂಡ ಇದೆ. ನಮ್ಮ ಕಾಲರ್ಗಳು ಮಂಗಳೂರು, ಬೆಂಗಳೂರು, ಕಡಬ, ಇಸ್ಲಾಂಪಾಡಿ ಬೇರೆ ಬೇರೆ ಕಡೆಯಿಂದ ಕರೆ ಮಾಡಿ ಬೇರೆ ಬೇರೆ ಬೆಲೆಯನ್ನು ಗೆಸ್ ಮಾಡಿದ್ದಾರೆ. ಸೊ ಯಾರು ಹೇಳಿರುವಂಥ ಬೆಲೆ ನಿಖರವಾದ ಬೆಲೆ ಅಂತ ನಮಗೂ ಗೊತ್ತಿಲ್ಲ. ಎಸ್, ಈಗ ನಮ್ಮ ಟಿವಿ ಸ್ಕ್ರೀನ್ ಮೇಲೆ ನಾವು ಈ ಒಂದು ಆಭರಣದ ತೂಕ ಎಷ್ಟು, ಜೊತೆಗೆ ಇದರ ನಿಖರವಾದ ಬೆಲೆ ಎಷ್ಟು ಅಂತ ಎಸ್ ಹೇಳ್ತೀವಿ. ಈ ಒಂದು ಆಭರಣದ ಚಿನ್ನದ ತೂಕ, ಹವಳದ ತೂಕ ಸೇರಿ ಹೇಳ್ತಾ ಇಲ್ಲ, ಬರೀ ಚಿನ್ನದ ತೂಕವನ್ನು ಹೇಳ್ತಾ ಇದ್ದೀವಿ ಅಲ್ವಾ ಸರ್. 36 ಗ್ರಾಮ್ 550 ಮಿಲಿ. ಈಗ ನಾವೇನು ಅದರ ಗ್ರಾಸ್ ವೇಟ್ ಅಂದರೆ ಹವಳ ಸೇರಿದರೆ ಅದು 60 ಗ್ರಾಮ್ 180 ಮಿಲಿ ಇರುತ್ತೆ. ಎಸ್, ಚಿನ್ನದ ತೂಕ 36 ಗ್ರಾಮ್ 550 ಮಿಲಿ ಇದೆ. ಹಾಗೆ ಹವಳದ ತೂಕ 23 ಗ್ರಾಮ್ 630 ಇದೆ. ಸೊ ಆಗಲೇ ಹೇಳಿದೆ, ಬೆಲೆ ಬಾಳುವಂಥ ಹವಳವನ್ನು ಪೋಣಿಸಿದ್ದಾರೆ. ಹಾಗಾಗಿ ಸರಿಯಾಗಿ ಗೆಸ್ ಮಾಡಿ ಇದರ ಪ್ರೈಸ್ ಎಷ್ಟು ಅಂತ ಹೇಳಿ ಅಂತ. ಜೊತೆಗೆ ಸ್ವಲ್ಪ ಉದ್ದವಾದ ಸರ ಅಂತ ಕೂಡ ಹೇಳಿದ್ದೀನಿ. ಸೊ ಇವತ್ತು ಕೂಡ ನಮ್ಮ ಪುತ್ತೂರಿನವರೇ ಅದೃಷ್ಟವಂತರು, ಲೀಲಾವತಿ ಅಂತ ನಾನು ಅಂದ್ಕೊಳ್ತೀನಿ. ಎಸ್, ಬೆಲೆ ಈ ಒಂದು ಹವಳದ ಏನು ಕಾಸು ತಾಳಿಯ ಬೆಲೆ 7,45,654. ಇದರ ಸಮೀಪ ಬೆಲೆಯನ್ನು ನಮ್ಮ ಪುತ್ತೂರಿನವರೇ ಗೆಸ್ ಮಾಡಿ ಹೇಳಿದ್ದಾರೆ. ಎಸ್, ಲೀಲಾವತಿಯವರು ಪುತ್ತೂರಿಂದ ಕರೆ ಮಾಡಿ ಬನ್ನೂರಿನ ಲೀಲಾವತಿಯವರು ಈ ಒಂದು ಕಾಸು ತಾಳಿಯ ಬೆಲೆ 7,50,000 ಅಂತ ಹೇಳಿದ್ದಾರೆ. ಸೂಪರ್ ಗೆಸ್ಸಿಂಗ್ ಮೇಡಮ್ ನಿಮ್ಮದು. ಓಕೆ, ಲೀಲಾವತಿಯವರೇ, ನೀವು ಲಾಸ್ಟ್ ಟೈಮ್ ಕೂಡ ಕಾಲ್ ಮಾಡಿದ್ದೀರಿ, ನಿಮ್ಮ ಪ್ರೈಸಲ್ಲಿ ಕಾಯ್ತಾ ಇದೆ. ಜೊತೆಗೆ ಈ ವಾರದ ಅದೃಷ್ಟವಂತರು ನೀವಾಗಿದ್ದೀರಿ. ಎಸ್, ನಮ್ಮ ಪುತ್ತೂರಿನವರು ನಿಮ್ಗೆ ತುಂಬ ಈಸಿ. ಮಂಗಳೂರು ಜ್ಯುವೆಲ್ಸ್ಗೆ ನಾಳೆನೇ ವಿಸಿಟ್ ಮಾಡಿ ನಿಮ್ಮ ಏನು ಪ್ರೈಸನ್ನು ತಗೊಳ್ಳಿ. ಜೊತೆಗೆ ನಿಮ್ಗೆ ಇಷ್ಟವಾದ ಚಿನ್ನಾಭರಣ ಕೂಡ ತಗೊಳ್ಳುವಂಥ ಪ್ರಯತ್ನ ಮಾಡಿ. ಒಂದ್ಸಲ ವಿಸಿಟ್ ಮಾಡಿ. ಸೊ ನಮಗೆ ನೆಕ್ಸ್ಟ್ ಟೈಮ್ ಕಾಲ್ ಮಾಡಿದಾಗ ನಮ್ಮ ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ ಹೇಗೆ
ಹೇಗೆ ಅನ್ನಿಸ್ತು ಅನ್ನೋ ರಿವ್ಯೂ ಕೂಡ ಕೊಡಿ. ಅಲ್ಲಿಯ ಚಿನ್ನಾಭರಣಗಳು ಹೇಗಿದೆ, ಯಾಕಂದರೆ ನಿಮ್ಮಿಂದಾನೇ ನಮ್ಮ ಇನ್ನಷ್ಟು ಗ್ರಾಹಕರಿಗೆ ವೀಕ್ಷಕರಿಗೆ ತಲುಪಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಯಾಕಂದರೆ ಮಂಗಳೂರು ಜ್ಯುವೆಲ್ಸ್ ಅವರು ನಮ್ಮ ವೀಕ್ಷಕರನ್ನ ತಲುಪೋದಕ್ಕೆ ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ವಿಶೇಷ ಡಿಸ್ಕೌಂಟನ್ನು ಕೂಡ ಕೊಡ್ತಾ ಇದ್ದಾರೆ, ವಿಶೇಷವಾದ ಆಫರ್ಗಳನ್ನು ಕೂಡ ಹಾಕಿದ್ದಾರೆ. ಹಾಗಾಗಿ ಒಂದ್ಸಲ ವಿಸಿಟ್ ಮಾಡಿ, ಖಂಡಿತವಾಗ್ಲೂ ನೀವು ನಿರಾಶರಾಗೋದಿಲ್ಲ. ಎಸ್, ಲೀಲಾವತಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇಷ್ಟೊತ್ತು ಮಂಗಳೂರು ಜ್ಯುವೆಲ್ಸ್ ಬಗ್ಗೆ ನಮ್ಗೆ ತಿಳಿಸ್ಕೊಡೋದಕ್ಕೆ ಅಲ್ಲಿಯ ಸೇಲ್ಸ್ ಎಕ್ಸಿಕ್ಯೂಟಿವ್ ಧನಂಜಯ್ ಅವರು ನಮ್ಮ ಜೊತೆಗಿದ್ರು. ಸರ್, ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಮ್ಮ ಜೊತೆಗಿದ್ದು ನಮಗೆ ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ. ಎಸ್ ವೀಕ್ಷಕರೇ, ಇದಾಗಿತ್ತು ಈ ವಾರದ ಗೆಸ್ ಮಾಡಿ ಪ್ರೈಸ್ ಗೆಲ್ಲಿ ಕಾರ್ಯಕ್ರಮ. ಬರುವ ಶುಕ್ರವಾರ ಮತ್ತೆ ಈ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಕಾಣೋದಕ್ಕೆ ನಾನು ಬರ್ತೀನಿ. ಮಿಸ್ ಮಾಡದೆ ಕರೆ ಮಾಡಿ ಪ್ರೈಸ್ ಗೆಸ್ ಮಾಡಿ ಅದೃಷ್ಟವಂತರು ನೀವಾಗಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.